ನಮಸ್ಕಾರ ವೀಕ್ಷಕರೇ, ಕೃಷಿ ಬದುಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆದಿತ್ಯ. ಕಾರ್ಯಕ್ರಮದ ಹೆಸರೇ ಕೃಷಿ ಬದುಕು. ಈಗಾಗಲೇ ಹೇಳಿದ ಹಾಗೆ ಕೃಷಿಯನ್ನು ಅವಲಂಬಿಸಿ ಜೀವನ ಮಾಡ್ತಾ ಇದ್ದವರು ಸಾಕಷ್ಟು ಮಂದಿ ಇದ್ದರು. ಆದರೆ ಈಗಿರುವಂಥ ಕೆಲವು ಸಮಸ್ಯೆಗಳು, ನೀರಿನ ಸಮಸ್ಯೆ ಆಗಿರ್ಬೋದು ಅಥವಾ ಕೆಲವು ಆರ್ಥಿಕ ಸಂಕಷ್ಟಗಳಿಗೆ ತುತ್ತಾಗಿ ಕೃಷಿ ಬೇಡ, ನಮಗೆ ಕೃಷಿಯನ್ನು ಮಾಡೋದ್ರಿಂದ ಯಾವುದೇ ಲಾಭ ಇಲ್ಲ ಅನ್ನುವಂಥ ಒಂದು ಕಾಲ ಇದೆ. ಈಗಾಗಲೇ ಉಳುವರಿ ಮಾಡ್ತಾ ಇದ್ದಂಥ ಸಾಕಷ್ಟು ಗದ್ದೆಗಳು ಕೂಡ ಪಾಳು ಬಿದ್ದಿರುವಂಥದ್ದನ್ನು ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಾವು ಕಾಣ್ತಾ ಇದ್ದೀವಿ. ಸೊ ಯಾರಿಗೂ ಕೂಡ ಈ ಕುರಿತಾಗಿ ಒಂದು ಕೃಷಿಯನ್ನು ಮಾಡಬೇಕು, ಕೃಷಿಯನ್ನು ಬೆಳೆಸಬೇಕು ಅನ್ನುವಂಥ ಮನೋಭಾವ, ಆ ಒಂದು ಭಾವನೆ ಅನ್ನುವಂಥದ್ದು ಈಗ ಕಾಣಿಸ್ತಾ ಇಲ್ಲ, ತುಂಬ ಕಮ್ಮಿ ಆಗ್ತಾ ಇದೆ. ಯುವಕರು ಕೂಡ ಆಧುನಿಕ ಜಗತ್ತಿನ ಒಂದು ಮ್ಯಾಜಿಕ್ಗೆ ಮಾರ್ಪಟ್ಟು ಈಗಾಗಲೇ ಬೇರೆ ಬೇರೆ ಊರುಗಳಿಗೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಕೃಷಿಯನ್ನೇ, ಈ ಒಂದು ಪಾಳು ಬಿದ್ದಿರುವಂಥ ಕೃಷಿ ಭೂಮಿಯನ್ನು ಬಳಸಿಕೊಂಡು ಮತ್ತೆ ಅದರಲ್ಲಿ ಕೃಷಿಯನ್ನು ಮಾಡಿ ಬೆಳೆಯನ್ನು ಬೆಳೆದು ಮಾದರಿ ಕೃಷಿಕರಾಗುವಂಥ ಒಂದು ಪ್ರಯತ್ನಕ್ಕೆ ನಮ್ಮೊಂದಿಗೆ ಇವತ್ತು ಈ ಕಾರ್ಯಕ್ರಮದಲ್ಲಿರುವಂಥ ಸಂಘಟನೆಯ ಸದಸ್ಯರುಗಳು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ ಕರಂಬಳ್ಳಿ ಫ್ರೆಂಡ್ಸ್ ಅನ್ನುವಂಥ ಒಂದು ಸಂಘಟನೆ ಏನಿದೆ, ಈ ಒಂದು ಮಾದರಿ ಕೃಷಿ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಪಾಳು ಬಿದ್ದಿರುವಂಥ ಕೃಷಿ ಭೂಮಿಯನ್ನು ಉಪಯೋಗ ಮಾಡಿ ಅದರಲ್ಲಿ ಉಳುವರಿ ಮಾಡಿ ಮತ್ತೆ ಆ ಒಂದು ಫಸಲನ್ನು ಪಡೆಯುವಂಥ ವಿಭಿನ್ನವಾದ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತ ಹೇಳ್ಬೋದು. ಒಂದು ರೀತಿ ಈಗಿನ ಒಂದು ಯುವಜನಾಂಗಕ್ಕೆ ಇದು ಮಾದರಿಯ ವಿಚಾರ. ಈ ಕುರಿತಾಗಿ ಇನ್ನಷ್ಟು ಮಾತನಾಡೋಣ. ಈ ಒಂದು ಸಂಘದ ಸದಸ್ಯರು ನಮ್ಮೊಂದಿಗಿದ್ದಾರೆ. ಮೊದಲಾಗಿ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲಾಗಿ ನಮ್ಮೊಂದಿಗಿದ್ದಾರೆ ಪ್ರಶಾಂತ್ ಶೆಟ್ಟಿ, ಈ ಒಂದು ಕರಂಬಳ್ಳಿ ಫ್ರೆಂಡ್ಸ್ ಇದರ ಸ್ಥಾಪಕ ಅಧ್ಯಕ್ಷರು. ಮೊದಲಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ನಮ್ಮೊಂದಿಗಿದ್ದಾರೆ ಗಿರಿಧರ್ ಆಚಾರ್ಯ, ಈಗಿನ ಅಧ್ಯಕ್ಷರು, ಕರಂಬಳ್ಳಿ ಫ್ರೆಂಡ್ಸ್ ಇದರ ಒಂದು ಅಧ್ಯಕ್ಷರಾಗಿದ್ದಾರೆ, ಹಾಗೂ ಕರಂಬಳ್ಳಿ ವಾರ್ಡಿನ ನಗರಸಭಾ ಸದಸ್ಯರು ಕೂಡ ಹೌದು. ಇವರನ್ನ ಕೂಡ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ನಮ್ಮೊಂದಿಗಿದ್ದಾರೆ ಗಿರೀಶ್ ಅವರು, ಈ ಒಂದು ಸಂಘದ ಪ್ರಧಾನ ಕಾರ್ಯದರ್ಶಿ. ಇವರನ್ನ ಕೂಡ ಮೊದಲಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಾಗಿ ಪ್ರಶಾಂತ್ ಅವರೇ, ಈಗಾಗಲೇ ನಾನು ಹೇಳಿದ್ದೆ ಕೃಷಿ ಬೇಡ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ತುಂಬಾ ಜನ ದೂರ ಹೋಗ್ತಾ ಇದ್ದಾರೆ. ನೀವು ಯಾಕೆ ಈ ಒಂದು ಹೊಸ ವಿಶಿಷ್ಟ ಯೋಜನೆಗೆ ಕೈ ಹಾಕಿದ್ದೀರಾ? ನಮ್ಮ ಊರಿನ ವ್ಯಾಪ್ತಿಯಲ್ಲಿ ಪಡಿಲು ಬಿದ್ದ ಗದ್ದೆಯನ್ನು ನೋಡುವಾಗ ನಮಗೂ ಬೇಸರ ಆಗ್ತಿತ್ತು. ಅದಕ್ಕಾಗಿ ನಮ್ಮ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಯಾಕೆ ಮುಂದೆ ಹೋಗಬಾರ್ದು ಎನ್ನುವಂಥ ಒಂದು ವಿಷಯ ನಮ್ಮ ಸಂಘದ ಸದಸ್ಯರಲ್ಲಿ ಮತ್ತು ಪ್ರಥಮ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನಾವು ಇದನ್ನು ಯಾಕೆ ಪ್ರಾಯೋಗಿಕ ನೆಲೆಯಲ್ಲಿ ಮಾಡಿ ಇದರಲ್ಲಿ ಯಶಸ್ಸು ಕಾಣಬಾರ್ದು ಎನ್ನುವ ಒಂದು ನಿಟ್ಟಿನಲ್ಲಿ ನಾವು ಪ್ರಾಯೋಗಿಕ ನೆಲೆಯಲ್ಲಿ ಇದನ್ನು ಪ್ರಥಮವಾಗಿ ಪ್ರಾಯೋಗಿಕ ನೆಲೆಯಲ್ಲಿ ಪ್ರಾರಂಭ ಮಾಡಿರುವಂಥದ್ದು. ಇದಕ್ಕೆ ನಮ್ಮ ಸಂಘದ ಗೌರವ ಅಧ್ಯಕ್ಷರು ಮತ್ತು ಶಾಸಕರಾದಂತಹ ರಘುಪತಿ ಭಟ್ ಇವರ ಮಾರ್ಗದರ್ಶನದಂತೆ ನಾವು ಇದನ್ನು ಪ್ರತಿ ವರ್ಷ ಕೂಡ ಇದನ್ನು ಮುಂದುವರಿಸ್ತಾ ಬಂದು ಯಾವ ರೀತಿಯಲ್ಲಿ ಇದನ್ನು ನಮ್ಮ ಸಂಘದ ಮತ್ತು ನಮ್ಮ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಯಾವ ರೀತಿ ಪ್ರಯತ್ನ ಮಾಡ್ಬೋದು ಎನ್ನುವ ನಿಟ್ಟಿನಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದಾಗಿದೆ. ಯಾಕಂದ್ರೆ ಒಂದು ಪಾಳು ಬಿದ್ದಿರುವಂತಹ ಭೂಮಿ, ಆ ಒಂದು ಕುಟುಂಬದವರಾಗಿರ್ಬೋದು, ನಮ್ಮ ಕೈಯಿಂದ ಸಾಧ್ಯ ಇಲ್ಲ ಇದು ಅಂತ ಬಿಟ್ಟಿರ್ತಾರೆ, ಅದನ್ನ ಬೇರೆ ಯಾವುದಕ್ಕೂ ಕೂಡ ಉಪಯೋಗ ಕೂಡ ಮಾಡಿರಲ್ಲ. ಸೊ ಅಂತ ಭೂಮಿಯನ್ನ ಹುಡುಕಿ ಅಲ್ಲಿ ನಾವು ಕೃಷಿಯನ್ನ ಮಾಡಿ ಅಲ್ಲಿ ಮತ್ತೆ ಬೆಳೆಯನ್ನ ಬೆಳೆಯುವಂಥದ್ದು ತುಂಬಾ ಕಷ್ಟದ ಮಾತು ಅಂತ ಹೇಳ್ಬೋದು, ಸುಲಭದ ಮಾತಲ್ಲ. ಕಾನೂನಾತ್ಮಕ ತೊಡಕುಗಳು ಅನ್ನುವಂಥದ್ದು ಇರುತ್ತೆ. ಸೊ ಇದನ್ನೆಲ್ಲ ಹೇಗೆ ಬೇಯಿಸಿಕೊಂಡು ಇಂಥ ಒಂದು ಕಾರ್ಯಕ್ರಮಕ್ಕೆ ಕೈ ಹಾಕಿದ್ರಿ? ಈ ಗದ್ದೆಯ ಯಾರು ಮಾಲಕರಿದ್ದಾರೆ ಅವರ ಮನವೊಲಿಸಿ ಅವರಿಗೆ ನಮ್ಮ ಸಂಸ್ಥೆಯ ಬಗ್ಗೆ ಅವರಿಗೆ ತಿಳಿವಳಿಕೆ ಮಾಡಿ ಮೂಡಿಸಿ ನಾವು ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಮ್ಮ ಊರಿನ ಈ ಒಂದು ಇದರಿಂದ ನಮ್ಮ ಕೃಷಿಗೆ ಸಂಬಂಧಪಟ್ಟಂತಹ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಎಂದು ಅವರಿಗೆ ಮನವರಿಕೆ ಮಾಡಿ ಅವರ ಒಪ್ಪಿಗೆಯನ್ನು ಪಡೆದುಕೊಂಡು ಯಾವುದೇ ರೀತಿಯ ಅವರು ಅದರಲ್ಲಿ ಅದರ ಇನ್ಕಮ್ ಅವರಿಗೆ ಯಾವುದು ಕೂಡ ಇಲ್ಲ, ಅವರ ಒಂದು ಒಪ್ಪಿಗೆ ಮೇರೆಗೆ ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಸೊ ಕೃಷಿಯನ್ನ ಬೆಳೆಸಬೇಕು ಅನ್ನುವಂಥದ್ದು ಮೂಲ ಉದ್ದೇಶ ಕೃಷಿಯನ್ನು. ಗಿರಿಧರ್ ಆಚಾರ್ಯ ಅವರೇ, ಈಗಾಗಲೇ ಹೇಳಿದ ಹಾಗೆ ಸಾಕಷ್ಟು ಯೋಜನೆಗಳಿದೆ, ಸಾಕಷ್ಟು ಕಾರ್ಯಕ್ರಮಗಳು, ಸಾಕಷ್ಟು ಸಂಘ ಸಂಸ್ಥೆಗಳು ಮಾಡುತ್ತೆ. ಸೊ ನಿಮ್ಮ ಒಂದು ಸಂಘ ಸಂಸ್ಥೆಗೆ ಬಂದಾಗ ಯಾಕೆ ಕೃಷಿ ಕಾರ್ಯ ಅನ್ನುವಂಥ ಒಂದು ಕಲ್ಪನೆ, ಈ ಒಂದು ಪರಿಕಲ್ಪನೆ ಹೇಗೆ ಹುಟ್ಕೊಳ್ತು? ನಾವು ಮೊದಲೇ ಅಂದರೆ ಇದು ಸಂಘದಲ್ಲಿ ಒಂದು ಆಗುವುದಾದರೆ ಇದರಲ್ಲೇ ಒಂದು ಆಗಬೇಕಂದ್ರೆ ಅನೇಕ ಯುವಕರಿದ್ದಾರೆ, ಅವರು ಕೂಡ ಹಾಗೆ ಹೇಳಿದ್ದಾರೆ. ಅಂದರೆ ನಾವೊಂದು ಕೃಷಿ ಮಾಡಿ ನೋಡು ಒಮ್ಮೆ ಸ್ಟಾರ್ಟಿಂಗ್ಗೆ, ಅದಕ್ಕೆ ಒಪ್ಪಿದ್ದಾರೆ. ಈಗ ಅದು ಕಂಟಿನ್ಯೂ 11 ವರ್ಷ ತನಕ ನಾವು ಮುಂದುವರಿಸ್ತಾ ಇದ್ದೇವೆ. ಸತತ 10 ವರ್ಷಗಳಿಂದ ಇದನ್ನ ಮಾಡ್ತಾ ಬರ್ತಾ ಇದ್ದೀರಾ, ಮುಂದಕ್ಕೂ ಕೂಡ ನಡೆಯುತ್ತೆ? ನಡೆಯುತ್ತೆ. ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದೀರಾ. ಇನ್ನು ಗಿರೀಶ್ ಅವರು, ಈಗಾಗಲೇ ಹೇಳಿದ ಹಾಗೆ ಕೃಷಿ ಅನ್ನುವಂತಹ ಒಂದು ಪಾಳು ಬಿದ್ದಿರುವಂತಹ ಭೂಮಿಯಲ್ಲಿ ಫಸಲನ್ನ ಬೆಳೆಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ. ಸೊ ಪ್ರಪ್ರಥಮವಾಗಿ ಇಂತಹ ಒಂದು ಯೋಜನೆಯನ್ನ ನೀವು ಹಾಕಿದಾಗ ಜನರ ಕಡೆಯಿಂದ ಪ್ರತಿಕ್ರಿಯೆ ಅನ್ನುವಂಥದ್ದು ಬರಬೇಕು. ಅಲ್ಲಿ ವ್ಯಕ್ತವಾಗಲಿಲ್ಲ ಆದ್ರೆ ನೀವು ಮಾಡುವಂಥದ್ದು ಕೂಡ ಉಪಯೋಗ ಆಗೋದಿಲ್ಲ. ಸೊ ಪ್ರಪ್ರಥಮವಾಗಿ ಇಂಥ ಯೋಜನೆಯನ್ನ ಹಾಕುವಾಗ ಜನರ ಕಡೆಯಿಂದ ಯಾವ ರೀತಿಯ ಪ್ರತಿಕ್ರಿಯೆ ಬಂತು? ಪ್ರಪ್ರಥಮವಾಗಿ ನಾವು ಪ್ರಾಯೋಗಿಕವಾಗಿ ಶುರು ಮಾಡುವಾಗ ಕರೆಕ್ಟ್ ಐಡಿಯಾಸ್ ಇರಲಿಲ್ಲ, ಯಾವ ಥರ ಮಾಡ್ಬೋದು ಏನು ಅಂತೇಳಿ. ಹಾಗೆ ನಮ್ಮ ಸಂಘದ ಮೆಂಬರ್ಸ್ನಲ್ಲಿ ಯಾರೆಲ್ಲಿದ್ದಾರೆ, ಅವ್ರ ಇಂಟ್ರೆಸ್ಟ್ ಯಾರ ಹತ್ರ ಉಂಟು, ಅವ್ರ ಹತ್ರ ಫಸ್ಟ್ ಚರ್ಚೆ ಮಾಡಿ ನಂತರ ಇದನ್ನು ಕಾಲಿಟ್ವಿ ನಾವು ಈ ಕೆಲಸಕ್ಕೆ.
ಇದು ಕೆಲಸ ಮುಂದುವರಿತಿರುವಾಗ ನಮ್ಮ ಸ್ಥಳೀಯರು ತುಂಬ ಅವರು ನಮಗೆ ಪ್ರೋತ್ಸಾಹ ಕೊಟ್ಟರು. ಓಕೆ ಮಾಡ್ಬೋದು, ಮುಂದುವರಿಬೋದು ಹಾಗೆ ಹೀಗೆ ಅಂತೇಳಿ. ಅಂದರೆ ಎಷ್ಟು ಪಡಿಲು ಬಿದ್ದಿತ್ತ ಗದ್ದೆ ಅದೇ ಅದರಷ್ಟು ನಾಟಿ ಮಾಡ್ತಾ ಇದ್ದವರು ಸಹ ಇದ್ರು. ಅವ್ರ ಹತ್ರ ಸಹ ಒಂಚೂರು ಐಡಿಯಾಸ್ ಎಲ್ಲ ತಗೊಂಡು, ಮತ್ತು ನಮ್ಮ ಸ್ಥಾಪಕ ಅಧ್ಯಕ್ಷರು ಕೂಡ ಒಂದು ಕೃಷಿ ಹಿನ್ನೆಲೆಯಲ್ಲಿ ಹುಟ್ಟಿದವರು, ಇವರದೊಂದು ಮಾರ್ಗದರ್ಶನ ಇಟ್ಕೊಂಡು ನಾವು ಮುಂದುವರಿಸಿದ್ದು. ಈಗ ಅದೇನಾಗಿದೆ ಅಂತ ಹೇಳಿದ್ರೆ ಇನ್ನಷ್ಟು ಯುವಕರು ಅದಕ್ಕೆ ಒಟ್ಟಾಗ್ತಾ ಇದ್ದಾರೆ. ಸ್ಥಳೀಯರೊಂದಿಗೆ ಯುವಕರೇ ಅವರ ಇಂಟ್ರೆಸ್ಟ್ ಅಲ್ಲೇ ಬಂದು ನಮ್ಮ ಸಂಘದ ಮೆಂಬರ್ಸ್ ಅಲ್ಲದಿದ್ರು ಕೂಡ, ಸದಸ್ಯರಲ್ಲದಿದ್ರು ಕೂಡ ಅವರದ್ದೇ ಒಂದು ಇಂಟ್ರೆಸ್ಟ್ನಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಅದು ನಮಗೆ ಖುಷಿ ಕೊಡ್ತಾ ಇದೆ. ಇದುವರೆಗೆ ನಾವು ಎಷ್ಟು ಮಾಡ್ಕೊಂಡು ಬಂದಿದ್ದೇವೆ, ಮುಂದೆ ಇದಕ್ಕಿಂತ ಜಾಸ್ತಿ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ ನಾವು. ಅಂದ್ರೆ ಈಗ ನೀವು ಕೆಲಸವನ್ನ ಮಾಡುವಂತ ಸಂದರ್ಭದಲ್ಲಿ ಅದಕ್ಕೆ ತಕ್ಕ ಕೆಲಸದವರು ಬೇಕು. ಅಂದ್ರೆ ನೇಜಿ ನೆಡುವಂಥದ್ದಾಗಿರ್ಬೋದು ಅಥವಾ ಇನ್ನಿತರ ಕೆಲಸಗಳಿಗೆ ಕಾರ್ಮಿಕರು ಅನ್ನುವಂಥದ್ದು ಬೇಕಾಗುತ್ತೆ. ಹಿಂದಿನ ಕಾಲದಲ್ಲೂ ಕೂಡ ಇದೇ ರೀತಿ ಬರ್ತಾ ಇತ್ತು. ಸೊ ನಿಮ್ಮ ಸಂಘ ಸಂಸ್ಥೆ ಈ ರೀತಿ ಒಂದು ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿದಾಗ ಕಾರ್ಮಿಕ ವರ್ಗ ಯಾವ ರೀತಿ ನೀವು ತಯಾರು ಮಾಡ್ತೀರಾ ಅಥವಾ ಯಾವ ರೀತಿ ಕೆಲಸಗಳು ನಡೆಯುತ್ತೆ ಅಂತ? ಎಲ್ಲ ನಾವು ನಮ್ಮ ಸಂಘದ ಸದಸ್ಯರೇ ಕೂಡಿಕೊಂಡು ಮಾಡುವುದು, ಇದು ನಮಗೆ ಪ್ಲಸ್. ಮತ್ತೊಂದು ಅಂತ ಹೇಳಿದ್ರೆ ಎಲ್ಲ ಸದಸ್ಯರು ಕೂಡ ಆಲ್ಮೋಸ್ಟ್ ನಮ್ಮ ಊರಿನವರು ಇರುವವರೆಲ್ಲ ಸದಸ್ಯರು ಕೂಡ ಒಂದು ಕೃಷಿ ಹಿನ್ನೆಲೆಯಲ್ಲಿ ಬಂದವರಿಂದಾಗಿ ನಮ್ಗೊಂಚೂರು ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಉಂಟು. ಅದರಿಂದಾಗಿ ನಾವು ಸಂಘದ ಮೆಂಬರ್ಸೇ ಸೇರ್ಕೊಂಡು ಇದನ್ನು ಮಾಡ್ತಿದ್ದೇವೆ. ಎಸ್ ಪ್ರಶಾಂತ್ ಅವರೇ, ಈಗಾಗಲೇ ಹೇಳಿದ ಹಾಗೆ ನಿಮ್ಮ ಸಂಘದ ಮೆಂಬರ್ಗಳೇ ಬಂದು ಈ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಸೊ ಒಂದು ದಿನ ನಾನು ನೇಜಿಯನ್ನು ನಡ್ತೇನೆ ಅಂತ ಹೇಳಿದಾಗ ಒಬ್ಬರು ಬರಬಹುದು ಅಥವಾ ಒಂದು ದಿನವನ್ನ ಬಿಡುವು ಮಾಡ್ಕೊಂಡು ಬರ್ಬೋದು. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಅವರದೇ ಆದ ಒಂದು ಕೆಲಸಗಳು ಇರುತ್ತೆ, ಅವರದೇ ಆದ ಒಂದು ಪರ್ಸನಲ್ ಲೈಫ್ ಅಂತ ಇರುತ್ತೆ. ಸೊ ದಿನನಿತ್ಯದಕ್ಕೆ ಒಂದು ಕೃಷಿಯನ್ನ ಮಾಡ್ತೀವಿ ಅಂತ ಹೇಳಿದಾಗ ಪ್ರತಿದಿನ ಅದಕ್ಕೆ ನೀರನ್ನ ಹಾಕಬೇಕು ಅಥವಾ ಇನ್ನಿತರ ಕೆಲವು ಕೆಲಸಗಳಿರುತ್ತೆ, ಅದಕ್ಕೆ ಸಮಯವನ್ನ ಕೊಡಬೇಕಾಗುತ್ತೆ. ಸೊ ಇದು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ನಿಮ್ಮ ಒಂದು ಸಂಘದ ಮೂಲಕ? ನಮ್ಮ ಸಂಘದ ಸದಸ್ಯರೇ ಈ ಕೆಲಸ ಮಾಡುವುದರಿಂದ ಅವರನ್ನೇ ಮುಂದಿನ 15 ದಿವಸದಲ್ಲಿ ಅಲ್ಲಿ ಕಳೆ ಕೀಳುವಂಥದ್ದು ಇರ್ಬೋದು, ಅದರ ವ್ಯವಸ್ಥೆ ಮಾಡುವಂಥದ್ದು ಇರ್ಬೋದು. ಇದಕ್ಕೆ ನಮ್ಮ ಸಂಘದಲ್ಲಿಯೇ 2 ಸದಸ್ಯರನ್ನು ಕೃಷಿ ನಿರ್ದೇಶಕರನ್ನಾಗಿ ನಾವು ನೇಮಕ ಮಾಡಿದ್ದೇವೆ. ಅವರಿಗೆ ಆ ಜವಾಬ್ದಾರಿಯನ್ನು ವಹಿಸಿದ್ದೇವೆ. ಯಾಕಂದ್ರೆ ಹೇಳಿದ್ರೆ ಎಲ್ಲರಿಗೂ ಕೂಡ, ನೀವು ಹೇಳಿದಾಗೆ ಎಲ್ಲರಿಗೂ ಕೂಡ ಎಲ್ಲ ದಿನದಲ್ಲಿ ಅಲ್ಲಿ ಇನ್ವಾಲ್ವ್ ಆಗ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಕೃಷಿ ನಿರ್ದೇಶಕರಂತೇಳಿ 2 ಸದಸ್ಯರನ್ನು ಕೃಷಿಯಲ್ಲಿ ಹೆಚ್ಚು ಗೊತ್ತಿದ್ದವರು ಮತ್ತು ಕೃಷಿ ಹಿನ್ನೆಲೆ ಇದ್ದವರನ್ನೇ ಅದರಲ್ಲಿ ನಿರ್ದೇಶಕರನ್ನು ಮಾಡಿ ಅವರ ಮುಖಾಂತರ ಈ ಎಲ್ಲ ಕೆಲಸಗಳನ್ನು ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಅಂದ್ರೆ ಒಬ್ಬರ ಜವಾಬ್ದಾರಿಯನ್ನು ಇನ್ನೊಬ್ಬರು ವಹಿಸಿಕೊಂಡು ಕೆಲಸವನ್ನ ನಿರ್ವಹಿಸಬೇಕು ಅನ್ನುವಂಥ ಗುರಿಯನ್ನ ಮುಟ್ಟಬೇಕು ಅನ್ನುವಂಥ ಮಾಡ್ತಾ ಇದ್ದೀರಾ. ಎಸ್ ಉತ್ತಮವಾದ ವಿಚಾರ. ಎಸ್ ಗಿರಿಧರ್ ಆಚಾರ್ಯ ಅವರೇ, ಇನ್ನು ಹೇಳಿದ ಹಾಗೆ ಕೃಷಿಯನ್ನ ಮಾಡ್ತಾ ಇದ್ದೀರಾ. ಕೃಷಿಯಲ್ಲೂ ಕೂಡ ಹಲವು ಬಗೆ ಇದೆ. ಒಂದು ಕೃಷಿಯನ್ನ ನಂಬಿಕೊಂಡಾಗ ಎಷ್ಟೋ ಜನ ರೈತರು ನಷ್ಟವನ್ನ ಅನುಭವಿಸಿ ಇಂಥ ಕಾಲದಲ್ಲಿ ಎಲ್ಲರೂ ಕೂಡ ಸಾವಯವ ಕೃಷಿ ಆಗಿರ್ಬೋದು ಅಥವಾ ಬೇರೆ ರೀತಿಯ ಕೃಷಿಗೆ ಕೈ ಹಾಕ್ತಾ ಇದ್ದಾರೆ. ಸೊ ನೀವು ಮಾಡ್ತಾ ಇರುವಂತ ಕೃಷಿ ಯಾವ ಕೃಷಿ ಇದು? ಯಾವ ರೀತಿ ಮಾಡ್ತಾ ಇದ್ದೀರಾ? ಅಥವಾ ಇದರಲ್ಲಿ ಬೇರೆ ಯಾವ್ದಾದ್ರು ವಿಧ ಇದೆಯಾ? ಮಲ್ಟಿಪಲ್ ಕ್ರಾಪಿಂಗ್ ಅಥವಾ ಸಾವಯವ ಕೃಷಿ ಅನ್ನೋಂಥದ್ದನ್ನ ಮಾಡ್ತಾ ಇದ್ದೀರಾ? ಅಲ್ಲ, ಅದು ಅಂದರೆ ನಾವು ಮುಂಚಿಂದಲೂ ಅಂದರೆ ಬೇರೆಯವರೆಲ್ಲ ಮಾಡ್ತಿದ್ದು ಅದೇ ಸೇಮ್ ಈಗ ಅದೇ ಟೈಪಲ್ಲಿ ನಾವು ಮಾಡ್ತಿದ್ದೇವೆ. ಅಂದರೆ ಬೇರೆ ಸಾವಯವ ಅಂತ ಯಾವುದಿಲ್ಲ, ಒಂದು ಕೃಷಿ ಹೇಗೆ ಇರ್ತದೆ ಅದೇ ಟೈಪಲ್ಲಿ ನಾವು ಮಾಡ್ತೇವೆ. ಅಂದರೆ ಸಾಲು ನಟ್ಟಿ ಈಗ ಆ ಪ್ರಕಾರ ಈಗ ಮಾಡ್ತಿದ್ದೇವೆ ಎಲ್ಲ ಯುವಕರು ಸೇರಿ. ಆ ರೀತಿ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ನೀವು ಸ್ಟಾರ್ಟ್ ಮಾಡಿರುವಂತ ಉದ್ದೇಶ ಪಾಳು ಬಿದ್ದಂತ ಭೂಮಿಗಳನ್ನ ಅಭಿವೃದ್ಧಿ ಪಡಿಸುವಂತದ್ದು. ಸೊ ನೀವು ಸ್ಟಾರ್ಟ್ ಮಾಡಿದಾಗ ಇದ್ದಂತ ಒಂದು ಭೂಮಿಯ ಪ್ರಮಾಣ ಏನಿದೆ, ನೀವು ಪ್ರತಿ ವರ್ಷ ಮಾಡ್ತಾ ಹೋದಾಗ ಹೆಚ್ಚಳ ಆಗ್ತಾ ಹೋಗ್ಬೇಕು. ಆಗ ನೀವು ಮಾಡಿದಂತ ಒಂದು ಕೆಲಸಕ್ಕೆ ಒಂದು ಗುರಿಗೆ ತಕ್ಕ ಒಂದು ಸಂತಸ ಸಿಕ್ಕುವಂತದ್ದು, ಸಂತೋಷ ಪಡುವಂತ ಒಂದು ವಿಚಾರ ಅದು. ಸೊ ನೀವು ಶುರು ಮಾಡಿದ ಮೇಲೆ ಇದು ಹೆಚ್ಚಾಗ್ತಾ ಇದೆಯಾ ಅಥವಾ ನಿಂತ ನೀರಿನ ತರ ಆಗಿದೆಯಾ? ಇಲ್ಲ, ಈಗ ತುಂಬಾ ಜಾಸ್ತಿ ಆಗಿದೆ. ಅಂದ್ರೆ ಯುವಕರು ಈಗ ಉಮೇದಲ್ಲಿ ಕೂಡ ಇದ್ದಾರೆ, ತುಂಬಾ ಉಮೇದಲ್ಲಿದ್ದಾರೆ. ಅಂದ್ರೆ ವರ್ಷಕ್ಕೆ ಜಾಸ್ತಿ ಆಗಿ ಬರ್ತಾರೆ. ಬೇರೆಯವರು ಕೂಡ ಈಗ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಅಂದ್ರೆ ಜನರು ಕೂಡ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಪಾಳು ಬಿದ್ದ ಭೂಮಿ ಇದೆ, ನೀವು ಬಂದು ಕೃಷಿಯನ್ನ ಮಾಡಬಹುದಾದ್ರೆ ಮಾಡಬಹುದು. ಸೊ ಇದು ಊರಿನ ವ್ಯಾಪ್ತಿಯಲ್ಲಿ ಮಾತ್ರ ನಡೀತದೆ ಸದ್ಯಕ್ಕೆ. ಅಂದ್ರೆ ಮುಂದಿನ ದಿವಸಗಳಲ್ಲಿ ಬೇರೆ ಕಡೆ ಬೇರೆ ಊರಿಗೆ ವಿಸ್ತರಿಸುವಂತ ಏನಾದರೂ ಯೋಜನೆ ಇದೆಯಾ? ಅಲ್ಲ, ನಮ್ಮನ್ನು ಅನುಕರಣೆ ಮಾಡಿದ್ರೆ ಅವರು ಕೂಡ ಅವರ ಊರಿನಲ್ಲಿ ಮಾಡ್ಕೊಂಡು ಹೋಗ್ಬೋದು ಅನ್ನುವಂತ ನಮ್ಮ ರೀತಿಯ ಸಂಘ ಸಂಸ್ಥೆ ಬೇರೆ ಯಾವ ಊರಲ್ಲಿ ಇದ್ರೆ ಆ ಊರಲ್ಲಿ ಇದೇ ತರದ ಪರಿಸ್ಥಿತಿ ಇದ್ರೆ ಅವ್ರ ಹತ್ರ ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತ ನಮ್ಮಿಂದಾಗಿ ಆ ತರದ್ದಾಗ್ಬೇಕು. ಅಂದ್ರೆ ಒಂದು ವಿಶಿಷ್ಟ ಕಾರ್ಯಕ್ರಮ ಇದೆ, ಯಾಕಂದ್ರೆ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಸಂಘ ಸಂಸ್ಥೆಯವರು. ಆದ್ರೆ ಕೃಷಿ ಕಾರ್ಯಕ್ರಮ ಅನ್ನುವಂಥದ್ದು ನಮ್ಮ ಉದ್ದೇಶ ಅದೇ. ನಮ್ಮಿಂದಾಗಿ ಈಗ ನಾವೊಂದು ಪ್ರಾಯೋಗಿಕ ಮಾಡ್ಕೊಂಡು ಬಂದ್ವಿ, ನಾವು ನಮ್ಮ ಸದಸ್ಯರೇ ಇದರಲ್ಲಿ ಇನ್ವಾಲ್ವ್ ಆಗೋದ್ರಿಂದಾಗಿ ಇಳುವರಿ ಸಹ ಬರ್ತಾ ಉಂಟು. ಸದ್ಯಕ್ಕೆ ನಷ್ಟದ ಪರಿಸ್ಥಿತಿ ಏನಿಲ್ಲ, ಲಾಭ ಸಿಗ್ತಾ ಉಂಟು, ಅದಕ್ಕೆ ವ್ಯವಸ್ಥೆ ಆಗ್ತಾ ಇದೆ. ಇದೇ ತರ ನಷ್ಟ ಇಲ್ಲ. ತಾವು ಕೂಡ ಬೇರೆ ಸಂಘ ಸಂಸ್ಥೆಗಳಿದ್ದು ಏನಿದೆ ಈಗ ಉಡುಪಿಯಲ್ಲಿ ಈ ಒಂದು ಕೃಷಿ ಪರಿಸರದಲ್ಲಿ ಅವರು ಕೂಡ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಇದರಿಂದಾಗಿ ಪ್ರಕೃತಿಯು ನೈಸರ್ಗಿಕವಾಗಿರ್ತದೆ, ಮತ್ತೆ ಒಂದು ನೋಡ್ಲಿಕ್ಕೂ ಚಂದ, ಮತ್ತೆ ಇದರಿಂದಾಗಿ ಒಂದು ಸಂಸ್ಕೃತಿ, ಕೃಷಿ ಸಂಸ್ಕೃತಿ ಏನುಂಟು ಅದು ಮುಂದುವರಿತಾ ಹೋಗ್ಬೇಕು ಅಂತ. ಈಗ ಪಾಳು ಬಿಟ್ಟ ಗದ್ದೆ, ನಾವು ಮುಂಚೆ ಶಾಲೆಗೆ ಹೋಗ್ತಿರುವಾಗ ನಾವು ನೋಡ್ತಿರುವಂತಹ ಬಯಲು ಈಗ ಚೇಂಜ್ ಆಗಿದೆ. ಆದಷ್ಟು ಮಣ್ಣು ತುಂಬಿಸಿ ಬಿಲ್ಡಿಂಗ್ ಆಗ್ತಾ ಉಂಟು, ಮನೆ ಕಟ್ತಾ ಇದ್ದಾರೆ. ಆದ್ರೆ ಮುಂಚೆ ನಾವು ಶಾಲೆಗೆ ಹೋಗ್ತಿರುವಾಗ ಯಾವದಿತ್ತಿತ್ತ, ಈಗ ನಮ್ಮ ಬಯಲು ಸಾಧಾರಣ ಮಟ್ಟಿಗೊಂದು ಆ ತರ ಉಳಿತಾ ಉಂಟು. ಕಲ್ಪನೆ ಅನ್ನುವಂಥದ್ದು ಹೋಗಬಾರದು ಅನ್ನುವಂಥ ನಿಟ್ಟಿನಲ್ಲಿ
ಆ ಒಂದು ಹಿಂದಿನ ಕಲ್ಪನೆ ಏನಿದೆ, ತುಂಬಾ ಚಂದ ಅದು. ಹಳ್ಳಿ ಪ್ರದೇಶ ಅಂತ ಹೇಳಿದಾಗ ಮೊದಲು ನೆನಪಾಗುವಂತದ್ದು ನಾವು ಅದೇ ಗದ್ದೆ. ಗದ್ದೆ ಹುಣಿಯಲ್ಲಿ ನಡ್ಕೊಂಡು ಹೋಗ್ತಿದ್ದಂಥದ್ದು ಅದು ಬಾರಿ ಉತ್ತಮವಾಗಿತ್ತು. ಅದು ನಮ್ಮ ಇಂದಿನ ಯುವ ಪೀಳಿಗೆ ಒಂದು ದಿವಸ ಆದ್ರೂ ಕೆಸರಿನಲ್ಲಿ ಕಳೆಯುವಂತ ಆಗ್ಬೇಕಿತ್ತು. ಮೊದಲು ಮನೆ ಮಂದಿ ಎಲ್ಲರೂ ಸೇರಿ ಕೆಲಸ ಮಾಡ್ತಾ ಇದ್ರು. ಕೃಷಿ ಅಂತ ಹೇಳಿದ್ರೆ ಜೀವನ ಪದ್ಧತಿ. ಎಲ್ಲರಿಂದ ಹಿಡಿದು ಎಲ್ಲಾ ಮನೆಯಿಂದ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಕೃಷಿ ಕೆಲಸ ಮಾಡ್ತಾ ಇದ್ರು. ಕೂಲಿ ಆಳುಗಳನ್ನು ನಂಬ್ಕೊಂಡು ಇರ್ಲಿಲ್ಲ, ಮಾಡ್ತಾ ಇದ್ರು. ಈಗಿನ ಕಾಲಘಟ್ಟದಲ್ಲಿ ಕೂಲಿ ಆಳುಗಳನ್ನೇ ನಾವು ಅವಲಂಬಿಸಿ ಕೆಲಸ ಮಾಡಬೇಕಾಗ್ತದೆ. ಹಾಗಾಗಿ ಇವಾಗ ಈ ಪರಿಸ್ಥಿತಿಯಲ್ಲಿ ನಾವು ಯುವಕರೇ ಎಲ್ಲ ಕೆಲಸಗಳನ್ನು ಮಾಡುವುದರ ಮೂಲಕ ಅವರಿಗೂ ಒಂದು, ಯಾಕೆ ಆ ಕೃಷಿಯ ಅನುಭವ ಇಲ್ಲದವರಿಗೂ ಕೂಡ ಒಂದು ಕೃಷಿಯ ಅನುಭವ, ಯಾವ ರೀತಿ ಕೃಷಿ ನೆಟ್ರೆ ಇದಾಗ್ತದೆ, ಫಲ ಬರ್ತದೆ ಎನ್ನುವಂಥ ಒಂದು ಅನುಭವ ಕೂಡ ಅವರಿಗೆ ಸಿಕ್ಕಿದಾಗೆ ಆಗ್ತದೆ. ಹಾಗಾಗಿ ಹೆಚ್ಚಿನ ಜನರು ಜೋಡಿಸಿಕೊಳ್ತಾ ಇದ್ದಾರೆ ನಮ್ಮೊಂದಿಗೆ. ನಮ್ಮ ಊರಿನಲ್ಲಿ ನಮ್ಮ ಸಂಘದಲ್ಲಿ ಇರುವಂತಹ 35 ಸದಸ್ಯರು ಕೂಡ ಎಲ್ಲರೂ ಕೂಡ ಕೃಷಿ ಹಿನ್ನೆಲೆಯವರಲ್ಲ. ಅದರಲ್ಲಿ ಕೆಲವರು ಕೃಷಿ ಇಲ್ಲದವರೆಲ್ಲ ಇದ್ದಾರೆ. ಅವರೆಲ್ಲ ನಮ್ಮೊಟ್ಟಿಗೆ ಬಂದು ಅವರಿಗೊಂದು ಅನುಭವ, ಪಾಠ, ಕೃಷಿ ಬಗ್ಗೆ ಹೇಗೆ, ಕೃಷಿ ಕೆಸರಿನಲ್ಲಿ ಹೇಗೆ ಇದೆಲ್ಲ ಆಗ್ತದೆ ಎನ್ನುವ ಕೃಷಿ ಒಂದು ಸಂಸ್ಕೃತಿಯ ಆ ಒಂದು ಉಳಿವಿಗೆ ಕೂಡ ಒಂದು ಕಾರಣ ಆಗ್ತದೆ. ಅಂದ್ರೆ ಪ್ರಮುಖವಾಗಿ ಇದು ಯುವಕರಿಗೆ ಮುಟ್ಟಬೇಕಾಗಿರುವಂತ ಒಂದು ಸಂದೇಶ. ಈಗಿನ ಒಂದು ವ್ಯವಸ್ಥೆಗಳು ತುಂಬಾ ಹೆಚ್ಚಾಗಿ ಏನು ಕೃಷಿ ಅನ್ನುವಂಥದ್ದು ದೂರ ಆಗ್ತದೆ. ಸೊ ನಿಮ್ಮ ಒಂದು ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಯುವಕರ ಒಂದು ಪ್ರತಿಕ್ರಿಯೆ ಯಾವ ರೀತಿ ಇದೆ? ಒಂದು ಯುವ ಜನಾಂಗದ ಪ್ರತಿಕ್ರಿಯೆ, ನಿಮ್ಮ ಊರಿನ ಒಂದು ಯುವ ಜನಾಂಗದ ಪ್ರತಿಕ್ರಿಯೆ ಯಾವ ರೀತಿ ಇದೆ ಒಂದು ಕೃಷಿ ಕಾರ್ಯಕ್ಕೆ? ಅದೇ ಪ್ರತಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಈಗ ನಾವು ನಮ್ಮ ಸದಸ್ಯರು ಅಲ್ಲದೆ ನಮ್ಮ ಊರಿನ ಕೆಲವು ಇತರ ನಮ್ಮ ಸಂಗತ ಆಗದವರು ಕೂಡ ನಮ್ಮೊಂದಿಗೆ ಬಂದು ಕೈ ಜೋಡಿಸ್ತಾ ಇದ್ದಾರೆ. ಅದು ಅಲ್ಲದೆ ಸ್ಥಳೀಯರು ಕೂಡ ಕೃಷಿ ಮಾಡುವವರು ಅವರ ಅನುಭವವನ್ನು ನಮಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ವರ್ಷದಿಂದ ವರ್ಷಕ್ಕೆ ಇದು ವಿಸ್ತಾರ ಆಗ್ತಾ ಉಂಟು. ಹೇಳಿದಾಗ ನಾವು ಪ್ರಥಮವಾಗಿ ಕೂಲಿ ಆಳುಗಳನ್ನೇ ನಂಬಿಕೊಂಡು ಮಾಡ್ತಾ ಇದ್ದದ್ದು, ಮತ್ತೆ ಒಂದು ವರ್ಷ, ಮತ್ತೆ ನೆಕ್ಸ್ಟ್ ವರ್ಷದಿಂದ ನಾವೇ ಎಲ್ಲ ಅದನ್ನು ಮಾಡಿದ ಹೋದ್ಮೇಲೆ ಇವಾಗ ಎಲ್ಲರೂ ಕೂಡ ಅದಕ್ಕೆ ಬರ್ತಾ ಇದ್ದಾರೆ. ಸುತ್ತಮುತ್ತಲಿನ ಎಲ್ಲ ಕೂಡ ಕೃಷಿ ಮಾಡುವವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಳ್ತಾ ಇದ್ದಾರೆ. ಪರಿಸ್ಥಿತಿ ಹೇಗೆ ಬದಲಾಗಿದೆ ಅಂದ್ರೆ, ಈಗ ಮುಂಚೆ ಬರ್ತಿದ್ರು, ಜಾಯಿನ್ ಆಗ್ತಿದ್ರು ನಮ್ಮೊಟ್ಟಿಗೆ. ಈಗ ಆ ಒಂದು ಕಾಲಘಟ್ಟ ಬರುವಾಗ, ನಾಟಿ ಮಾಡುವ ಕಾಲ ಗೊತ್ತಾಗ್ತದಲ್ಲ, ಆಗ ನಮ್ಮ ಹತ್ರ ಕೇಳ್ತಾರೆ ಬಂದು, ಯಾವಾಗ ನಿಮ್ಮದು ನಾಟಿ, ಯಾವಾಗ ನಮ್ಗೆ ಬರ್ಬೇಕು, ಯಾವಾಗ ಡಿಸೈಡ್ ಮಾಡಿದ್ದೀರಾ, ದಿನ ಇಟ್ಟಿದ್ದೀರಾ ಅಂತೇಳಿ. ಆ ತರ ಪರಿಸ್ಥಿತಿ ಬಂದಿದೆ ಈಗ. ಹಾಗಾಗಿ ನಮ್ಗೆ ಈ ವರ್ಷ ಏನು ಮಾಡಿದೇವಾ 1.5 ಎಕರೆ, ನೆಕ್ಸ್ಟ್ ಬರುವ ವರ್ಷ ಇನ್ನೂ ಜಾಸ್ತಿ ಮಾಡುವಂತಹದ್ದನ್ನ ಅಂದ್ರೆ ವರ್ಷಕ್ಕೊರ್ಷ ಯುವಕರೇ ಜಾಸ್ತಿ ಆಗ್ತಾ ಹೋಗ್ತಿದ್ದಾರೆ. ಯುವಕರಿಗೂ ಕೂಡ ವೇದಿಕೆ ಅನ್ನುವಂಥದ್ದು ಕಲ್ಪಿತವಾದ್ರೆ ಬಹುಶಃ ಎಲ್ಲರೂ ಕೂಡ ಪಾಲ್ಗೊಳ್ಬಹುದು. ಆದ್ರೆ ಅಂತ ಒಂದು ಕಲ್ಪನೆಯವರ ಕಣ್ಣ ಮುಂದೆ ಬರ್ಲಿಲ್ಲ ಅಂತ ಆದಾಗ ನಾವು ದೂರುವಂತದ್ದು ಕೂಡ ತಪ್ಪಾಗುತ್ತೆ. ಎಸ್, ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಈ ಒಂದು ಕೃಷಿಯನ್ನ ಶುರು ಮಾಡುವಂತ ಸಂದರ್ಭದಲ್ಲಿ ಈಗಾಗಲೇ ಹೇಳಿದಾಗಿ ತುಂಬಾ ಜನ ಕೃಷಿ ಬೇಡ, ಸಾಕಷ್ಟು ಕಾರಣ ಇದೆ ಅದಕ್ಕೆ. ಪ್ರಾಣಿಗಳ ಸಮಸ್ಯೆ ಆಗಿರ್ಬೋದು, ಅಥವಾ ನೀರಿನ ಸಮಸ್ಯೆ ಆಗಿರ್ಬೋದು, ವಾತಾವರಣದ ಪ್ರಕೃತಿಯ ಸಮಸ್ಯೆ ಎಲ್ಲವೂ ಕೂಡ ಇದೆ, ಎಲ್ಲಾ ಕಾರಣಗಳನ್ನ ಕೊಡ್ತಾರೆ. ಸೊ ನೀವು ಶುರು ಮಾಡುವಂತ ಸಂದರ್ಭದಲ್ಲಿ ಇಂಥದ್ದೆಲ್ಲ ಸಮಸ್ಯೆ ಇದ್ರೂ ಕೂಡ ಯಾವ ರೀತಿ ಅದನ್ನ ಮೆಟ್ಟಿಕೊಂಡು ಮುಂದೆ ಬಂದಿದ್ದೀರಾ ಅಂತ? ಫಸ್ಟಿಗೆ ಅಂದರೆ ಸಮಸ್ಯೆ ಇತ್ತು ಸ್ಟಾರ್ಟಿಗೆ, ಆಮೇಲೆ ಅದೇ ನೀರಿದು ಅದೆಲ್ಲ ಪ್ರಾಬ್ಲಮ್ ಇತ್ತು. ಆಮೇಲೆ ಎಲ್ಲ ಒಗ್ಗಟ್ಟಾಗಿ ನಾವೆಲ್ಲ ಸೇರಿದಾಗ ಅದು ಎಲ್ಲ ಸಮಸ್ಯೆಯನ್ನು ಒಮ್ಮೆಲೆ ಇದು ಮಾಡಿದ್ದೇವೆ. ಅಂದ್ರೆ ನೀರಿನ ಸಮಸ್ಯೆ ಅನ್ನುವಂಥದ್ದು ಇತ್ತ ಸಂದರ್ಭದಲ್ಲಿ ಪ್ರಮುಖವಾಗಿ ಕಾಡುವಂಥದ್ದು ನೀರಿನ ಸಮಸ್ಯೆ. ನಮಗೆ ಈ ಬೆಳೆಗೆ ನೀರಿನ ಜಾಸ್ತಿ ಏನು ಕಾಡುವುದಿಲ್ಲ. ಮಳೆ ಇದೆ, ನೀರಿನ ಸಮಸ್ಯೆ ಅಲ್ಲ, ನೀರಿನಿಂದ ಸಮಸ್ಯೆ ಆಗ್ತದೆ. ಅದು ತೋಡು ಎಲ್ಲ ಹರಿದು ಹೋಗಿ ಎಲ್ಲ ಕೃಷಿ ಮಾಡದೆ ಅದೆಲ್ಲ ಪಾಳು ಬಿದ್ದ ಅಂತ ಹೇಳಿದ್ರೆ ಎಲ್ಲ ನೀರೆಲ್ಲ ಹೋಗ್ತಾ ಇತ್ತು. ಅದನ್ನು ಸರಿ ಮಾಡುವಂತದ್ದೇ ನಮ್ಗೆ ತುಂಬಾ ಕಷ್ಟದ ಕೆಲಸ ಆಯ್ತು. ನಾವು ಸದಸ್ಯರು ಅದನ್ನು ಕೂಡ ಯಾವುದು ನಗರಸಭೆಯವರಿಗೆ ಹೇಳಿ ಹುಣಿಯನ್ನೆಲ್ಲ ಸರಿ ಮಾಡಿ ಅದಕ್ಕೆ ಮಳೆ ನೀರು ಜಾಸ್ತಿ ಬರದ ಹಾಗೆ ಎಲ್ಲ ಮಾಡಿ ಅದನ್ನೆಲ್ಲ ಕೆಲಸ ಮಾಡುವುದೇ ನಮ್ಗೆ ತುಂಬಾ ಸಾಹಸ ಆಗ್ತಾ ಇತ್ತು ಪ್ರಥಮವಾಗಿ. ಇವಾಗ ಸಾಧಾರಣಕ್ಕೆ ಎಲ್ಲ ಸರಿ ಆಗ್ತಾ ಬಂದಿದೆ. ಯಾಕಂದ್ರೆ ಸಾಗುವಳಿ ಮಾಡುವ ಕಾರಣ ಎಲ್ಲವೂ ಕೂಡ ಪಾಳು ಬಿದ್ದದ್ದು ಸಾಧಾರಣ ಸರಿ ಆಗ್ತಾ ಬಂದಿದೆ ಇವಾಗ. ಅಂದ್ರೆ ಆ ಸಮಸ್ಯೆ ಎದುರಿಸಿದ್ದೇವೆ ನಾವು ಕೂಡ. ಅಂದ್ರೆ ಅದಕ್ಕೆ ತಕ್ಕ ಹಾಗೆ ನೀರಿನ ಹರಿವಾಗಿ ಎಷ್ಟು ಬೇಕು ಅಷ್ಟರಲ್ಲಿ ಇರಬೇಕು, ಹೆಚ್ಚಾದ್ರೂ ಕೂಡ ಕಷ್ಟವಾಗುತ್ತೆ ಅಂತ ಸಂದರ್ಭಗಳೆಲ್ಲ ಇರುವಾಗ ಸರಿಪಡಿಸಿಕೊಂಡು ಹೋಗುವಂಥದ್ದು ಕೂಡ ಮುಖ್ಯವಾಗುತ್ತೆ. ಇದಲ್ಲದೆ ನೀರಾವರಿ ಯೋಜನೆ ಕುರಿತಾಗಿ ನಾವು ಮಾತನಾಡಿದ್ವಿ. ಇದಲ್ಲದೆ ಬೇರೆ ಕೂಡ ಈಗ ಆಧುನಿಕ ಕೃಷಿ ತಂತ್ರಜ್ಞಾನ ಅನ್ನುವಂಥದ್ದು ಬಳಕೆಯಾಗ್ತಾ ಇದೆ ಈಗಿನೊಂದು ಕೃಷಿಯಲ್ಲಿ. ಈ ಕುರಿತಾಗಿ ಇನ್ನಷ್ಟು ವಿಚಾರವನ್ನ ಮಾತನಾಡೋದಕ್ಕಿದೆ. ಈಗಾಗಲೇ ಹೇಳಿದಾಗ ಒಂದು ಕರೆ ಕೂಡ ಇದೆ, ಕರೆಯನ್ನು ಸ್ವೀಕರಿಸೋಣ. ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು, ಇದನ್ನ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು ಕಾರ್ತಿಕ್ ಅಂತ. ಎಸ್ ಸರ್, ಈಗಾಗಲೇ ಹೇಳಿದ ಹಾಗೆ ಕೃಷಿ ಬದುಕು ಅನ್ನುವಂಥ ಒಂದು ಕಾರ್ಯಕ್ರಮ ಪಾಳು ಬಿದ್ದಿರುವಂತಹ ಕೃಷಿ ಭೂಮಿಯನ್ನ ಉಪಯೋಗ ಮಾಡಿಕೊಂಡು ಮತ್ತೆ ಬೆಳೆಯನ್ನ ಬೆಳೆಯುವ ಮೂಲಕ ಒಂದು ವಿಭಿನ್ನ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದಾರೆ. ಈ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು ಸರ್? ಒಳ್ಳೆ ಅಭಿಪ್ರಾಯ. ಅಂದ್ರೆ ಈಗ ಕೃಷಿ ಮಾಡೋರು ಕಡಿಮೆ ಆಗಿದೆ. ಈ ದಕ್ಷಿಣ ಕನ್ನಡದಲ್ಲಿ ಅಂತೂ ಕೃಷಿಗೆ ಗದ್ದೆ ಉಳುಮೆ ಮಾಡೋರೇ ಇಲ್ಲ ಅಂತ ಪರಿಸ್ಥಿತಿ ಅಂತ. ಇಲ್ಲಿ ನಾವು ಕೃಷಿಕರೇ ಸ್ವಲ್ಪ ಕೃಷಿ ಬೆಳೆಸ್ತೀವಿ, ಆದ್ರೆ ನಮ್ಮೂರಲ್ಲಿ ಕೂಡ ಕಡಿಮೆ ಆಗಿದೆ ಈಗ ಬರ್ತಾ ಬರ್ತಾ.
ಇದು ಒಳ್ಳೆ ಪ್ರಯತ್ನ ಅಂತ ನಾನು ಅಂದ್ರೆ ಸಾಕಷ್ಟು ಜನರಿಗೆ ಈ ರೀತಿಯ ಇಚ್ಛೆ ಇರುತ್ತೆ, ಆದ್ರೆ ಕೆಲವು ಕಾನೂನುಗಳು ತೊಡಕಾಗುತ್ತೆ. ಆದ್ರೆ ಇವರು ಮಾಡ್ತಾ ಇದ್ದಾರೆ, ಇನ್ನು ಕೂಡ ತುಂಬಾ ಜನರಿಗೆ ಇದು ಮಾದರಿಯಾಗಬೇಕು. ಈ ನಿಟ್ಟಿನಲ್ಲಿ ಯಾವ ರೀತಿಯ ಒಂದು ಕ್ರಮ ಬರಬೇಕು ಸರ್ ನಿಮ್ಮ ಪ್ರಕಾರ? ಹಲೋ ಸರ್, ಈಗಾಗಲೇ ಹೇಳಿದ ಹಾಗೆ ತುಂಬಾ ಜನರಿಗಿಂತ ಪ್ರಯೋಗವನ್ನ ಮಾಡೋದಕ್ಕೆ ಇಚ್ಛೆ ಇರುತ್ತೆ, ಪಾಳು ಬಿದ್ದ ಭೂಮಿಯನ್ನ ಉಪಯೋಗ ಮಾಡಬೇಕು ಅಂತ. ಆದ್ರೆ ಕಾನೂನಾತ್ಮಕವಾಗಿ ತುಂಬಾ ತೊಡಕುಗಳಿರುತ್ತೆ. ಇದನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮಗಳು ಬರಬೇಕು? ಕ್ರಮಗಳು ಅಂದ್ರೆ ರೈತರಿಗೆ ಉತ್ತೇಜನ ಸ್ವಲ್ಪ ಗವರ್ಮೆಂಟ್ ಇಂದ ಬರ್ಬೇಕಂದ್ರೆ ಗವರ್ಮೆಂಟ್ ರೈತರಿಗೆ ಉತ್ತೇಜನ ಕೊಡ್ತಾ ಇಲ್ಲ ಈಗ. ಅಂದ್ರೆ ಸಬ್ಸಿಡಿ ಬರ್ಬೋದು, ಕೊಡ್ತದೆ, ಮತ್ತೆ ಸ್ವಲ್ಪ ಉತ್ತೇಜನ ಬರ್ಬೇಕು. ಅಂದ್ರೆ ದೇಶದ ಬೆನ್ನೆಲುಬು ಅಂತ ಮಾತ್ರ ಎಷ್ಟಂತ ತಿರ್ಕೊಳ್ತಾರೆ ಅಂದ್ರೆ ರಾಜಕಾರಣಿಗಳು, ಮತ್ತೆ ಅವರಿಗೆ ಒಂದು ತಿರುಗಿ ಕೂಡ ನೋಡೋದಿಲ್ಲ ಈಗ ಈಗಿನ ಕಾಲದಲ್ಲಿ. ಹೌದು ಸರ್, ಹೌದು ಹೌದು. ಎಸ್ ಸರ್, ಅಂತಿಮವಾಗಿ ಈ ಒಂದು ಸಂಘದವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಒಳ್ಳೇದಾಗ್ಲಿ, ಮುಂದಿನ ದಿನಗಳಲ್ಲಿ ತುಂಬಾ ಜನಗಳ ಮಾದರಿಯಾಗ್ಲಿ ಅಂತ ಹೇಳ್ತೀನಿ. ಎಸ್, ಧನ್ಯವಾದ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಎಸ್, ಈಗಾಗಲೇ ಹೇಳಿದ ಹಾಗೆ ಮಾದರಿಯಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ರು. ಸೊ ಎಲ್ಲೋ ಒಂದು ಕಡೆ ನೀವು ಮಾಡ್ತಾ ಇದ್ದೀರಾ ಈ ಕೆಲಸವನ್ನ, ಆದ್ರೆ ಇದಕ್ಕೂ ಮುಂಚಿತವಾಗಿ ಸರ್ಕಾರ ಇಂಥ ಒಂದು ಕೆಲಸವನ್ನ ಮಾಡಬೇಕಾಗಿದೆ. ಯಾಕಂದ್ರೆ ರೈತರ ಸಂಕಷ್ಟದಿಂದಾಗಿ ರೈತರು ಕೃಷಿಯಿಂದ ದೂರ ಉಳಿದಿರುವಂತದ್ದು. ಅಂದ್ರೆ ಕೃಷಿಗೆ ಅದರದ್ದೇ ಆದ ಒಂದು ಅಭಿಮಾನಿ ಬಳಗ ಅಂತ ಇರುತ್ತೆ. ಕೃಷಿಯನ್ನ ಮಾಡ್ತಾ ಬಂದವರು ಯಾವುದೇ ಕಾರಣಕ್ಕೂ ಕೂಡ ಅದನ್ನ ತೊರಿಬೇಕು ಅನ್ನುವಂಥ ಮನಸ್ಸನ್ನ ಮಾಡೋದಿಲ್ಲ. ಆದರೆ ಕೆಲವೊಂದು ಒತ್ತಡಗಳಿಗೆ ಒಳಪಟ್ಟು ಇಂಥ ಒಂದು ನಿರ್ಧಾರಕ್ಕೆ ಬರ್ತಾರೆ. ಈ ಕುರಿತಾಗಿ ಇನ್ನಷ್ಟು ಚರ್ಚೆಯನ್ನ ಮಾಡೋಣ, ಕಾರ್ಯಕ್ರಮವನ್ನು ಮುಂದುವರಿಸೋಣ ಸಣ್ಣ ವಿರಾಮದ ಬಳಿಕ. ಈಗಾಗಲೇ ಹೇಳಿದ ಹಾಗೆ ಕೃಷಿಯನ್ನ ಅವಲಂಬಿಸಿಕೊಂಡು ಇರುವಂತಹ ಕೃಷಿಕರಿಗೆ ಉತ್ತೇಜನವನ್ನ ನೀಡುವಂತ ನಿಟ್ಟಿನಲ್ಲಿ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನ ಮಾಡ್ತಾ ಬಂದಿದ್ದಾರೆ. ಕರಂಬಳಿ ಫ್ರೆಂಡ್ಸ್ ಮೂಲಕ ಪಾಳು ಬಿದ್ದಿರುವಂತಹ ಭೂಮಿಯನ್ನ ಮತ್ತೆ ಕೃಷಿಗಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ಒಂದು ಉತ್ತಮವಾದ ಕಾರ್ಯಕ್ರಮ. ಈ ಕುರಿತಾಗಿ ತಾವು ಕೂಡ ತಮ್ಮ ಅಭಿಪ್ರಾಯವನ್ನ ಕರೆ ಮಾಡುವ ಮೂಲಕ ತಿಳಿಸಬಹುದು. ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೆ ಕೃಷಿ ಬದುಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಹೇಳಿದ ಹಾಗೆ ನಮ್ಮೊಂದಿಗೆ ಇವತ್ತು ಕಾರ್ಯಕ್ರಮದಲ್ಲಿರುವಂತಹ ಅತಿಥಿಗಳೇನಿದ್ದಾರೆ, ಇವರ ಸಂಘದ ಮೂಲಕ ಪಾಳು ಬಿದ್ದಿರುವಂತಹ ಕೃಷಿ ಭೂಮಿಯನ್ನ ಮತ್ತೆ ಉಳುವರಿ ಮಾಡಿ ಅದರಲ್ಲಿ ಫಲವನ್ನ ಪಡೆಯುವಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನ ಕೂಡ ನೀವು ವ್ಯಕ್ತಪಡಿಸಬಹುದು. ಇದಲ್ಲದೆ ಈಗಾಗಲೇ ಹೇಳಿದ ಹಾಗೆ ಕೇವಲ ಸಂಘ ಸಂಸ್ಥೆಯ ಇದು ಕೆಲಸವಲ್ಲ, ಇದು ಸರ್ಕಾರ ಕೂಡ ಇದಕ್ಕೆ ಉತ್ತೇಜನವನ್ನ ನೀಡಬೇಕು, ಪ್ರೋತ್ಸಾಹವನ್ನ ನೀಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾವು ಮಾತುಕತೆಯನ್ನ ಮಾಡ್ತಾ ಇದ್ವಿ. ಕಾರ್ಯಕ್ರಮವನ್ನ ಮುಂದುವರಿಸೋಣ. ಎಸ್, ಈಗಾಗಲೇ ಹೇಳಿದ ಹಾಗೆ ಸೊ ನೀವು ಮಾಡ್ತಾ ಇದ್ದೀರಾ, ಇನ್ನು ಸಾಕಷ್ಟು ಜನ ಇನ್ನು ಮುಂದೆ ಬರಬಹುದು, ಮುಂದೆ ಬಂದಿದ್ದಾರೆ ಕೂಡ ಇದರಿಂದ ಪ್ರೇರಣೆಯಾಗಿ. ಸೊ ಎಲ್ಲೋ ಒಂದು ಕಡೆ ಸಂಘ ಸಂಸ್ಥೆಗಳು ಮಾಡಬೇಕಾಗಿದ್ದಂಥ ಒಂದು ಕೆಲಸವನ್ನ ಸರ್ಕಾರವೇ ಮುಂಚಿತವಾಗಿ ಮಾಡಿದರೆ ಇವತ್ತು ಇಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅನ್ನುವಂಥದ್ದು. ಅಂದ್ರೆ ರೈತರಿಗೆ ಬೇಕಾದಂತಹ ಒಂದು ಅನುಕೂಲವನ್ನ ಒದಗಿಸಿಕೊಟ್ರೆ ಎಲ್ಲೋ ಒಂದು ಕಡೆ ರೈತರು ಕೂಡ ಕೃಷಿ ಮಾಡುವಲ್ಲಿ ಈ ವಿಚಾರದಿಂದ ಆಗಿರ್ಬೋದು ಅಥವಾ ಕೃಷಿ ಮಾಡಬಾರ್ದು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರ್ತಾ ಇರಲಿಲ್ಲ ಅನ್ನುವಂಥದ್ದು. ಅದು ಸರಿ. ಅಂದರೆ ಸರ್ಕಾರ ಖಾಲಿ ಸಾಲ ಮಾಡಿ ಸಾಲ ಮನ್ನಾ ಮಾಡಬಾರ್ದು. ಅದಕ್ಕಿಂತ ಮುಂಚೆ ಕೃಷಿಗೆ ಏನೆಲ್ಲ ಒಂದು ಉತ್ತೇಜನ ಕೊಡ್ಬೋದು, ಯಾವ ರೀತಿಯಲ್ಲಿ ಅಂತೇಳಿ ಅದನ್ನು ಇಲಾಖೆ ಮೂಲಕವಾಗಿ ಒಂಚೂರು ಸಂಗ್ರಹಿಸಿಕೊಂಡು ಅದನ್ನು ಒಂಚೂರು ಈಗ ಕೊಡ್ತಾ ಇಲ್ಲ ಅಂತಲ್ಲ, ಆದರೆ ಉತ್ತರ ಕರ್ನಾಟಕದ ಆ ಬದಿಗೆ ಸೀಮಿತ ಆಗಿ ಹೋಗಿದೆ. ಈ ದಕ್ಷಿಣ ಕರ್ನಾಟಕ, ನಮ್ಮ ಉಡುಪಿ, ಮಂಗಳೂರು ಜಿಲ್ಲೆಗಳಿಗೆಲ್ಲ ಅದು ಐಡಿಯಾನೇ ಇಲ್ಲ ಯಾವುದೆಲ್ಲ ಸಿಗ್ತದೆ, ಸಬ್ಸಿಡಿಯಿಂದ ಯಾವುದೆಲ್ಲ ಸಿಗ್ತದೆ, ಗೊಬ್ಬರ ಆಗಲಿ, ರಾಸಾಯನಿಕ ಗೊಬ್ಬರ ಆಗಲಿ ಅಥವಾ ಸಲಕರಣೆಗಳು, ಅದೆಲ್ಲ ಕರೆಕ್ಟ್ ಇಲಾಖೆಯಿಂದ ಮಾಹಿತಿ ಸಿಗ್ತಾ ಇಲ್ಲ ಯಾರಿಗೂ. ಮಾಹಿತಿ ಸಿಗ್ತಾ ಇಲ್ಲ. ಇಲ್ಲಿ ಉಡುಪಿ ಮಂಗಳೂರಿನ ಮಟ್ಟಿಗೆ ಅದು ಮಾಹಿತಿ ಸಿಗ್ತಾ ಇಲ್ಲ. ಅದು ಉಭಯ ಜಿಲ್ಲೆಗಳಲ್ಲಿ ಸಣ್ಣ ಸಣ್ಣ ಹಿಡುವಳಿಗಾರರು ಇರುವಂಥದ್ದು. ಹಾಗಾಗಿ ನಮಗೆ ಅದರ ಬಗ್ಗೆ ಎಕರೆಗಟ್ಟಲೆ ಸಿಗುವಂತಹ ಫೆಸಿಲಿಟಿ ಕೂಡ ನಮಗೆ ಸಿಗುವುದಿಲ್ಲ. ಮತ್ತು ಸರ್ಕಾರದಿಂದ ಸಿಗುವಂಥದ್ದು ಎಲ್ಲ ಫೆಸಿಲಿಟಿಗಳ ಬಗ್ಗೆ ಮಾಹಿತಿ ಕೂಡ ಹೆಚ್ಚಿನವರಿಗೆ ಇಲ್ಲ. ಮತ್ತು ಸಣ್ಣ ಸಣ್ಣ ಹಿಡುವಳಿದಾರರು ಯಾರು ಅಂತ ಹೇಳಿದರೆ ಮನೆಯಲ್ಲಿ ಇರುವವರು ಮಾತ್ರ. ಹೆಚ್ಚಾಗಿ ಮನೆ ಇಲ್ಲದವರು ಉದ್ಯೋಗ ನಿಮಿತ್ತ ಬೇರೆ ಕಡೆಯೇ ಇರುವಂಥವರು. ಈ ಹಳ್ಳಿ ಮನೆಯಲ್ಲಿ ವಾಸ ಮಾಡುವವರು ಆ ಒಂದು ಕೃಷಿಯನ್ನು ಮಾಡ್ತಾ ಇರ್ತಾರೆ. ಅವರಿಗೆ ಅದರ ಬಗ್ಗೆ ಕೃಷಿ ಈ ಸರ್ಕಾರ ನೀಡುವಂಥ ಸವಲತ್ತುಗಳ ಬಗ್ಗೆ ಮಾಹಿತಿಯೂ ಇರುವುದಿಲ್ಲ ಮತ್ತು ಪಡೀಲಿಕ್ಕೆ ಅನುಕೂಲವೂ ಆಗುವುದಿಲ್ಲ. ಯಾಕಂತ ಹೇಳಿದರೆ ಒಂದೇ ಅವರ ಹೆಸರಲ್ಲಿ ಇರುವುದಿಲ್ಲ ಜಾಗ,
ಬೇರೆಯವರ ಹೆಸರಲ್ಲಿ ಇರ್ತದೆ. ಆ ಥರದ ಅನಾನುಕೂಲತೆಯಿಂದ ನಮಗೆ ತಿಳಿದ ಮಟ್ಟಿಗೆ ನಮ್ಮ ಉಭಯ ಜಿಲ್ಲೆಗಳಲ್ಲಿ ಸಾಲ ಪಡೆಯೋರು ಕಡಿಮೆ, ಸರ್ಕಾರದ ಸೌಲಭ್ಯಗಳನ್ನು ಪಡೆಯುವಂಥದ್ದು ತುಂಬಾ ಕಡಿಮೆ. ಯಾಕೆ ಈ ರೀತಿ ಹಿನ್ನಡೆ ಆಗ್ತಾ ಇದೆ ನಿಮ್ಮ ಪ್ರಕಾರ? ಯಾಕೆ ಇವರಿಗೆ ಇದರ ಕುರಿತಾಗಿ ಮಾಹಿತಿ ಸಿಗ್ತಾ ಇಲ್ಲ ಅದೇ ಜನರಿಗೆ? ಸಣ್ಣ ಸಣ್ಣ ಹಿಡುವಳಿದಾರರು ಅವರ ಹೆಸರಲ್ಲಿ ಇರುವುದಿಲ್ಲ. ಮುಖ್ಯ ಕಾರಣ ಅವರ ಹೆಸರಲ್ಲಿ ಇರುವುದಿಲ್ಲ. ಹಾಗಾಗಿ ಅವರಿಗೆ ಅದನ್ನು ಸರ್ಕಾರಕ್ಕೆ ದಾಖಲೆಗಳನ್ನು ಕೊಟ್ಟು ಪಡೆಯುವಂತಹ ಶಕ್ತಿ ಇರುವುದಿಲ್ಲ ಅವರ ಹತ್ರ. ಮತ್ತು ಅವರು ತಮ್ಮ ಜೀವನೋಪಾಯಕ್ಕಾಗಿ ಮನೆಯಲ್ಲಿ ಇದ್ದವರು ಮಾತ್ರ ಮಾಡ್ತಾರೆ ಹೊರತು ಅವರ ಉದ್ಯೋಗ ನಿಮಿತ್ತ ಬೇರೆ ಕಡೆ ಇರ್ತಾರೆ. ನಮ್ಮ ಈ ಜಿಲ್ಲೆಯ ಮಟ್ಟಿಗೆ ಅಂತಹ ಒಂದು ಇರುವುದರಿಂದ ಸರ್ಕಾರದ ಸವಲತ್ತುಗಳು ನಾವು ಉಪಯೋಗ ಮಾಡಿಸ್ಕೊಳ್ತಾ ಇಲ್ಲ ಹೆಚ್ಚಾಗಿ. ಈ ಸಂಘ ಸಂಸ್ಥೆಯವರು ಮಾಡಿದ್ರು ಸಹ ಅದೇ ಒಂದು ಕಾನೂನಾತ್ಮಕವಾಗಿ ತೊಡಕಾಗ್ತದೆ ನಮ್ಗೆ. ನಮ್ಮ ಹೆಸರಲ್ಲಿ ಜಾಗ ಇರುವುದಿಲ್ಲ. ಅದೇ ಈಗ ಯಾವ್ದಾದ್ರು ಒಂದು ಸೌಲಭ್ಯ ಬಂದ್ರು ಕೂಡ ನಾವೀಗ ಆ ಮನೆಯವರನ್ನ ಪುನಃ ಸಂಪರ್ಕಿಸಿ ಅವರದ್ದು RTC ಎಲ್ಲ ತಕೊಂಡೋಗಿ ಅಲ್ಲಿ ಮಾಡ್ಕೊಳ್ಳೋದು ಅದು ತುಂಬಾ ನಮ್ಗೆ ಕಷ್ಟ ಆಗ್ತದೆ ಆ ತರ ಇದ್ರೆ. ಆದ್ರೆ ಅದು ಕಷ್ಟ. ಈಗ ಇಲ್ಲಿ ಸಹ ಅಷ್ಟೇ, ಚಿಕ್ಕ ಚಿಕ್ಕ ಭೂಮಿ ಇರ್ಲಿಂದಾಗಿ ಎಕರೆಗಟ್ಟಲೆ ಇದ್ರೆ ಸರ್ಕಾರದಿಂದ ಸೌಲಭ್ಯ ಬರ್ತದೆ, ಇಲ್ಲ ಅಂತ ಇಲ್ಲ. ಅದೇ ಮಾಹಿತಿ ಸ್ವಲ್ಪ ಕೊರತೆ ಉಂಟು ನಮ್ಗೆಲ್ಲ. ಬಂದದ್ದಿದ್ರೆ ಅದು ಚಿಕ್ಕ ಚಿಕ್ಕ ಹಿಡುವಳಿಗಾರರಿಗೆ ಸಂಪರ್ಕಿಸ್ಲಿಕ್ಕೆ ಆಗ್ತಾ ಇಲ್ಲ. ಇಲಾಖೆಯವರನ್ನ ಸಂಪರ್ಕಿಸಿದ್ರು ಕೂಡ ಅದು ಸಿಗದಂತಹ ಪರಿಸ್ಥಿತಿ. ಅಂದ್ರೆ ಇಷ್ಟೇ ಬೇಕು, ಅವರದು ಏನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆಯಾ ಅದು ನಮ್ಗೆ ಸ್ವಲ್ಪ ತೊಡಕಾಗ್ತದೆ. ಹೌದು, ಕಾನೂನಾತ್ಮಕ ತೊಡಕುಕೊಳ್ಳುವಂಥದ್ದು ಸ್ವಲ್ಪ ತೊಂದರೆ. ಓಕೆ, ಇನ್ನು ಉಳಿದಂತೆ ಪ್ರಶಾಂತ್ ಅವರು ಈಗಾಗಲೇ ಹೇಳಿದ ಹಾಗೆ ಕೃಷಿ ಸೇವಾ ಯೋಜನೆ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ಕೂಡ ನೀವು ಹಮ್ಮಿಕೊಂಡಿದ್ದೀರಾ. ಕೇವಲ ಈ ಒಂದು ಕಾರ್ಯಕ್ರಮ ಅಲ್ಲದೆ ಕೃಷಿ ಸೇವಾ ಯೋಜನೆ, ಇದೇನಿದು ಕೃಷಿ ಸೇವಾ ಯೋಜನೆ ಅಂದರೆ? ಅದೇ ಪ್ರಥಮವಾಗಿ ನಾವು ಪ್ರಾಯೋಗಿಕ ನೆಲೆಯಲ್ಲಿ ನಮ್ಮ ಸಂಘಕ್ಕೆ ಇದರಿಂದ ಏನಾದರೂ ಲಾಭ ಆಗ್ತದೆ ಎನ್ನುವ ದೃಷ್ಟಿಯಿಂದ ಮಾಡಿರುವಂಥದ್ದು. ಮತ್ತು ನಮ್ಮ ಉದ್ದೇಶ ಇದ್ದದ್ದು ಕೃಷಿ ಈ ಜೀವನ ಪದ್ಧತಿ ಮುಂದುವರಿಸಿಕೊಂಡು ಹೋಗಬೇಕು ಮುಂದಿನ ಪೀಳಿಗೆಗೆ ಕೂಡ ಎನ್ನುವಂಥ ಒಂದು ಮೂಲ ಉದ್ದೇಶ. ಅದು ಅಲ್ಲದೆ ನಾವು ಕೃಷಿ ಮಾಡುವುದರ ಒಟ್ಟಿಗೆ ನಮ್ಮ ಸುತ್ತಮುತ್ತ ಯಾರೆಲ್ಲ ಕೃಷಿ ಮಾಡುವಾಗ ಅನುಭವಿಸುತ್ತಿರುವಂತಹ ಏನು ತೊಂದರೆಗಳಿದ್ದಾವೆ, ಆವಾಗ ಹೇಳಿದಾಗೆ ನೀರಿನ ಹೋಗುವಂತಹ ಹರಿವಿಗಾಗಿ ಅದಕ್ಕೂ ಕೂಡ ನಾವು ಬೇರೆ ಕಡೆಯಿಂದ ಜನ ತರಿಸಿ ಆ ನೀರಿಗೆ ಹೋಗುವಂಥ ವ್ಯವಸ್ಥೆ ಮಾಡಿ ಎಲ್ಲರಿಗೂ ಕೂಡ ನಮ್ಮ ಆ ಒಂದು ಬಯಲು ಪ್ರದೇಶದಲ್ಲಿ ಯಾರೆಲ್ಲ ಕೃಷಿ ಮಾಡ್ತಾರೆ ಅವರಿಗೆ ಏನಾದ್ರು ತೊಂದರೆ ಇದ್ದರೆ ಅವರಿಗೆ ಕೂಡ ನಮ್ಮಿಂದ ಆಗುವಷ್ಟು ಉಪಕಾರವನ್ನು ಮಾಡ್ತಾ, ಅಂದರೆ ಕೃಷಿ ಅಂತ ಹೇಳಿದರೆ ಒಬ್ಬರೇ ಮಾಡುವಂಥದ್ದಲ್ಲ, ಅದಕ್ಕೆ ಸುತ್ತಮುತ್ತಲದವರ ಸಹಕಾರ ಬೇಕೇ ಬೇಕು. ಆ ನಿಟ್ಟಿನಲ್ಲಿ ನಮ್ಮೊಂದಿಗೆ ಅವರಿಗೆ ಕೂಡ ನಾವು ಸಹಕಾರ ನೀಡ್ತಾ ಇದ್ದೇನೆ. ಅವರು ಮಾಡ್ತಾ ಕೃಷಿಗೆ ಕೂಡ ಅವರಿಗೆ ಕೂಡ ನಾವು ಉಳುಮೆ ಮಾಡುವುದರ ಮೂಲಕ ಇರ್ಬೋದು ಅಥವಾ ನೇಜಿ ಕೊಡುವುದರ ಮೂಲಕ, ಮತ್ತು ಅವರಿಗೆ ಕೂಡ ಮಾಹಿತಿ ನಾವು ಈ ಟೈಮಲ್ಲಿ ಮಾಡಿದರೆ ಎಲ್ಲರೂ ಒಟ್ಟಿಗೆ ಮಾಡೋಣ, ಆವಾಗ ಕಟಾವಿಗೆ ಎಲ್ಲದಕ್ಕೂ ಉಪಯೋಗ ಆಗ್ತಂತೆ ಆ ಮಾಹಿತಿಯಿಂದ ಎಲ್ಲರೂ ಸೇರಿಕೊಂಡು ಈ ಕೃಷಿ ಸೇವಾ ಯೋಜನೆಯನ್ನು ಅದೇ ನಮ್ಮ ಪರಿಸರದ ಎಲ್ಲ ಕೃಷಿಕರಿಗೂ ಕೂಡ ಲಾಭವಾಗಬೇಕೆನ್ನೋ ಉದ್ದೇಶದಿಂದ ನಾವು ಅದನ್ನು ಪ್ರಾರಂಭ ಮಾಡಿರುವಂಥದ್ದು. ಇವಾಗ ಅದರಲ್ಲಿ ನಾವು ಯಶಸ್ಸನ್ನು ಕಾಣ್ತಾ ಇದ್ದೇವೆ. ಅದು ಅಲ್ಲದೆ ಈ ಕೃಷಿ ಸೇವಾ ಯೋಜನೆಯಿಂದ ಬಂದಂತಹ ದುಡ್ಡಿನಿಂದ ಕೃಷಿಗೆ ಏನಾದರೂ ಉಪಕಾರ ಆಗ್ತದೆ ನೋಡುವಂತಹ ಯೋಜನೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದನ್ನು ನಮ್ಮ ವಾರ್ಷಿಕೋತ್ಸವ, ಪ್ರತಿ ವರ್ಷ ವಾರ್ಷಿಕೋತ್ಸವದಂದು ಒಂದೊಂದು ವಿಶೇಷ ಕಾರ್ಯಕ್ರಮಗಳ ಮೂಲಕ ನಾವು ಇದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಕೃಷಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ದನ ಮತ್ತು ಹೈನುಗಾರಿಕೆ ಮಾಡುವಂಥವರನ್ನು ನಮ್ಮ ಊರಿಗೆ ಸಂಬಂಧಪಟ್ಟಂತೆ ಎಲ್ಲ ಮನೆಯವರನ್ನು ಸಂಪರ್ಕಿಸಿ ಯಾರೆಲ್ಲ ದನದ ಅಂದರೆ ಗೋವಿನ ಸೇವೆ ಮಾಡ್ತಾ ಇದ್ದಾರೋ ಅವರನ್ನೆಲ್ಲರನ್ನೂ ಗುರುತಿಸಿ ಅವರಿಗೆ ಗೋರಕ್ಷಾ ಪುರಸ್ಕಾರವನ್ನು ನೀಡಿ ಅವರನ್ನು ಗೌರವಿಸಿದ್ದೇವೆ. ಅವರು ಮಾಡುತ್ತಿರುವಂತಹ ಒಂದು ಸೇವೆಯನ್ನು, ಶ್ಲಾಘನೀಯ ಎನ್ನುವ ಸೇವೆಯನ್ನು ನಿರಂತರವಾಗಿ ಮಾಡಲಿ ಅನ್ನುವಂತಹ ಮತ್ತು ಇತರರಿಗೂ ಪ್ರೇರಣೆಯಾಗಲಿ. ಇನ್ನೂ ಕೂಡ ಇವಾಗ ಬಿಟ್ಟಂಥವರು ದನ ಸಾಕುವುದನ್ನು ಕಡಿಮೆ ಮಾಡಿದಂಥವರು ಕೂಡ ಇದರಿಂದ ಪ್ರೇರಣೆಗೊಂಡು ನಮ್ಮ ಸಂಸ್ಥೆಯಿಂದ ಉಳಿಸುವ ನಿಟ್ಟಿನಲ್ಲಿ ಅವರು ಕೂಡ ಮುಂದುವರಿಯಲಿ ಎನ್ನುವ ಉದ್ದೇಶದಿಂದ ನಾವು ಅದನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಕೃಷಿಯನ್ನೇ ನಂಬಿಕೊಂಡು ಜೀವನ ಸಾಗಿಸಿದಂಥವರು ಕೃಷಿ ಕಾರ್ಮಿಕರು, ಅವರನ್ನು ಯಾರು ಕೂಡ ಗುರುತಿಸಿದಂಥವರಿಲ್ಲ. ತಮ್ಮ ಜೀವಮಾನದ ಉದ್ದಕ್ಕೂ ಅವರು ಕೃಷಿಯನ್ನೇ ಮಾಡಿ ಬದುಕಿದವರು. ಅವರ ವಿಶ್ರಾಂತಿ ಜೀವನ ಅಂತ ಹೇಳಿದ್ರೆ ಅವರಿಗೆ ಮೈಯಲ್ಲಿ ಎಷ್ಟು ಶಕ್ತಿ ಉಂಟು ಅಲ್ಲಿ ತನಕ ಅವರು ಕೆಲಸ ಮಾಡಿ ಮತ್ತೆ ವಿಶ್ರಾಂತಿ ಪಡೆದವರು. ಅಂಥವರನ್ನು ನಮ್ಮ ಊರಿನ ಸುತ್ತಮುತ್ತಲಿನವರನ್ನೆಲ್ಲ ಗುರುತಿಸಿ ಅವರನ್ನು ಒಂದು ನಮ್ಮ ಕಾರ್ಯಕ್ರಮದಂದು ಅವರಿಗೆ ಗೌರವಧನ ನೀಡಿ ಅವರ ಜೀವಮಾನದ ಸಾಧನೆ ಏನಂತ ಹೇಳಿದ್ರೆ ಅವರು ಕೃಷಿ ಮಾಡುವಂಥದ್ದೇ ಸಾಧನೆ. ನಮ್ಮ ಈ ಕೃಷಿಯನ್ನು ಉಳಿಸಿಕೊಂಡದ್ದೇ ಕೃಷಿ ಉಳಿದದ್ದೇ ಅವರಿಂದ. ಹಾಗಾಗಿ ಅವರನ್ನು ನಾವು ಒಂದು ಕಾರ್ಯಕ್ರಮದಲ್ಲಿ
ನಾವು ಅವರನ್ನು ಎಲ್ಲರನ್ನೂ ಕೂಡ ಒಟ್ಟುಗೂಡಿಸಿ ಅವರನ್ನು ಗೌರವಿಸಿದ್ದೇವೆ. ಈ ಕಾರ್ಯಕ್ರಮ ಕೂಡ ನಮ್ಮ ಒಂದು ಮಾದರಿ ಕಾರ್ಯಕ್ರಮವಾಗಿ ರೂಪುಗೊಂಡಿದೆ. ಈ ಕಾರ್ಯಕ್ರಮಕ್ಕೆ ಬಂದಂತಹ ಮುಖ್ಯ ಅತಿಥಿಗಳು ಕೂಡ ಅದನ್ನು ಇದು ಸರ್ಕಾರದ ನಿಟ್ಟಿನಲ್ಲಿ ನಡಿಬೇಕು, ಪ್ರತಿ ಊರಲ್ಲಿ ಕೂಡ ಕೃಷಿ ಯಾರು ಸೇವೆ ಮಾಡ್ತಾರೆ ನೋಡಿ ಅವರನ್ನು ಸರ್ಕಾರವೇ ಗುರುತಿಸಿ ಗೌರವಿಸಬೇಕಂತ ಒಂದು ಕಾರ್ಯಕ್ರಮವನ್ನು ನೀವು ಮಾಡಿದ್ದೀರಾ. ಸರ್ಕಾರಕ್ಕೆ ಒಂದು ಮಾದರಿಯಾದ ಕಾರ್ಯಕ್ರಮ ನೀವು ಮಾಡುವುದರ ಮೂಲಕ ಮಾದರಿಯಾದ ಒಂದು ಕಾರ್ಯಕ್ರಮವನ್ನು ನೀವು ಮಾಡಿದ್ದೀರಾ ಅಂತ ಹೇಳಿ ನಮಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಾಗಿ ಕೃಷಿಗೆ ಸಂಬಂಧಪಟ್ಟಂತ ಕೃಷಿಯ ಕೂಲಿ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು ಅವರನ್ನೆಲ್ಲ ಗೌರವಿಸುವಂಥದ್ದು. ಹೀಗೆ ನಮ್ಮ ಸಮಾಜ ಯಾವ ರೀತಿಯಲ್ಲಿ ಅವರನ್ನೆಲ್ಲ ಕೆಲವು ಈಗ ಸಾಧನೆ ಮಾಡಿದವರನ್ನು ಗುರುತಿಸಿ ಗೌರವಿಸುವಂಥದ್ದು ಪದ್ಧತಿ ಸಾಮಾನ್ಯ. ಇದು ನಮ್ಮ ಊರಿನಲ್ಲಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟವರು, ಕೃಷಿಗಾಗಿ ಜೀವನವನ್ನು ಮುಡಿಪಾಗಿಟ್ಟವರನ್ನು ಗುರುತಿಸಿ ಈ ಯೋಜನೆಯ ಮುಖಾಂತರ ನಮ್ಮ ಊರಿನ ಎಲ್ಲ ಮನೆಯಲ್ಲಿ ಕೂಡ ಇದ್ದವರನ್ನು ಗುರುತಿಸಿ ಗೌರವಿಸಿದಂತಹ ಒಂದು ಹೆಮ್ಮೆ ನಮ್ಮ ಸಂಘಕ್ಕೆ ಇದೆ. ಇದನ್ನು ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಹೀಗೆ ಹೊಸ ಹೊಸ ಯೋಜನೆ ಹಾಕೊಳ್ಳುವ ಮೂಲಕ ಅದೇ ರೀತಿಯಾಗಿ ಕೃಷಿ ಚಟುವಟಿಕೆಗಳು ನಿಲ್ಲಬಾರದು ಎನ್ನುವ ಉದ್ದೇಶದಿಂದ ಆದಷ್ಟು ನಮ್ಮ ಪರಿಸರದ ಕೃಷಿಕರನ್ನು ಕೂಡ ಪ್ರೋತ್ಸಾಹ ಮಾಡ್ತಾ ಇದ್ದೇವೆ ನಾವು. ಹಾಗೆಯೇ ಕೃಷಿಗೆ ಸಂಬಂಧಪಟ್ಟಂತೆ ಈಗ ಪ್ರಸ್ತುತ ಕೃಷಿ ಕೆಲಸ ಮಾಡ್ತಾ ಇರುವಂತಹ ಸ್ಥಳೀಯರನ್ನು ಇವಾಗ ನಾವು ಎಲ್ಲ ಬೇರೆ ಕಡೆಯಿಂದಲೇ ಕೂಲಿ ಕೆಲಸ ಕಾರ್ಮಿಕರನ್ನು ತಂದು ಕೆಲಸ ಮಾಡುವಂಥದ್ದು. ಸ್ಥಳೀಯರು ಯಾರು ಇದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಸೂಕ್ತವಾದಂತಹ ಸಲಕರಣೆ ಅದಕ್ಕೆ ಬೇಕಾದಂತ ಇವಾಗ ಎಲ್ಲ ಕಡೆಯಲ್ಲಿ ಸಿಗುವುದಿಲ್ಲ. ಆ ಗೊರಬು ಎಲ್ಲ ಉಂಟಲ್ಲ ಅದೆಲ್ಲ ಈಗ ನಾಪತ್ತೆನೇ ಆಗಿದೆ. ಇವಾಗ ಅದನ್ನು ಯೂಸ್ ಮಾಡುವವರಿಲ್ಲ, ನಾಪತ್ತೆ. ಅಂತಹ ಒಂದು ಅವರಿಗೆ ಕೃಷಿ ಸಲಕರಣೆಗಳನ್ನು ಒದಗಿಸುವುದರ ಮೂಲಕ ನಮ್ಮ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಕೃಷಿಕರಿಗೆ ಬೇರೆ ಯಾರು ಕೃಷಿ ಮಾಡ್ತಾ ಕೃಷಿ ಪ್ರಸ್ತುತ ಮಾಡ್ತಾ ಇರುವವರು ಮಾಡುವವರಿಗೆ ಆಯ್ತಾ, ಇದು ಕೃಷಿ ಮಾಡ್ತಾ ಇರುವವರಿಗೆ ಯಾರೆಲ್ಲ ಮಾಡ್ತಾ ಇದ್ದಾರೆ ಅವರನ್ನು ಗುರುತಿಸಿ ಅವರಿಗೆ ಸಲಕರಣೆಗಳನ್ನು ವಿತರಣೆ ಮಾಡುವಂತಹ ಕಾರ್ಯಕ್ರಮ ಕೂಡ ನಾವು ಮಾಡಿದ್ದೇವೆ. ಅಂದ್ರೆ ಒಂದು ಕೃಷಿಕರಿಗೂ ಕೂಡ ಒಂದು ಸಂತೋಷ ಪ್ರೋತ್ಸಾಹ ಮಾಡ್ತಾರೆ. ಯಾಕಂದ್ರೆ ಎಲ್ಲರಿಗೂ ಕೂಡ ಸನ್ಮಾನವನ್ನ ಮಾಡ್ತಾರೆ, ಒಂದು ಸನ್ಮಾನವನ್ನ ಮಾಡುವಂತ ಕಾರ್ಯಕ್ರಮ ನಾವು ನೋಡ್ತಾ ಇರ್ತೀವಿ. ಆದ್ರೆ ಇಂಥ ಒಂದು ವಿಭಿನ್ನವಾದ ಕಾರ್ಯಕ್ರಮ ಇದು, ಕೃಷಿಕರಿಗೂ ಕೂಡ ಒಂದು ಪ್ರೋತ್ಸಾಹವನ್ನ ಕೊಡುವಂತಹ ಕಾರ್ಯಕ್ರಮ. ಎಸ್, ಈಗಾಗಲೇ ಹೇಳಿದ ಹಾಗೆ ಗಿರಿಧರ್ ಅವರು ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಕೃಷಿ ಅಂತ ಬಂದಾಗ ಈಗಾಗಲೇ ನಾನು ಹೇಳಿದೆ ಕಾರ್ಯಕ್ರಮದ ಶುರುವಿನಲ್ಲಿ, ಆಧುನಿಕತೆಯಿಂದ ಎಲ್ಲೋ ಒಂದು ಕಡೆ ಕೃಷಿ ಮಾಯವಾಗ್ತಾ ಇದೆ ಅನ್ನುವಂಥ ಒಂದು ವಿಚಾರ. ಸೊ ಕೃಷಿಯಲ್ಲೂ ಕೂಡ ಆಧುನಿಕ ತಂತ್ರಜ್ಞಾನವನ್ನ ಯಾವ ರೀತಿ ಉಪಯೋಗ ಮಾಡಬಹುದು ನಿಮ್ಮ ಪ್ರಕಾರ? ಈಗ ಆಧುನಿಕ ಅಂದ್ರೆ ಈಗ ಮಿಷಿನ್ಗಳನ್ನೆಲ್ಲ ಯಾವ ರೀತಿ ಯೂಸ್ ಮಾಡಬಹುದು, ಅಂದ್ರೆ ಎಷ್ಟರ ಮಟ್ಟಿಗೆ ಉಪಯೋಗಕರವಾಗಿರುತ್ತೆ ಇದು? ಈಗ ನಮ್ಮ ಸದಸ್ಯರು ಈಗ ಅದು ಮಿಷಿನ್ ಮೂಲಕ ಗದ್ದೆಯನ್ನು ಉಳುಮೆ ಮಾಡ್ತಿದ್ದಾರೆ. ಮುಂಚೆ ಕೋಣಗಳನ್ನು ಅಂದ್ರೆ ನಮ್ಮ ಊರಲ್ಲಿ ಅಂದ್ರೆ ಒಂದೇ ಇದು ಕೋಣದ ಇದ್ರದ್ದು, ಅದರ ಮೂಲಕ ಉಳುಮೆ ಮಾಡ್ತಿದ್ವಿ. ಈಗ ಮಿಷಿನ್ ಇದರಿಂದ ಉಳುಮೆ ಮಾಡ್ತಿದ್ದಾರೆ. ಕಡಿಮೆ ಖರ್ಚಿನಿಂದಾಗಿ ನಮ್ಮ ಸಂಘದ ಸದಸ್ಯರೇ ಅದನ್ನು ಮಾಡ್ತಿದ್ದಾರೆ. ಸಾಲುನಟ್ಟಿ ಅನ್ನುವಂಥದ್ದು ಅದೆಲ್ಲ ಮುಂಚೆ ಇದ್ದ ಪದ್ಧತಿ ಅಲ್ಲ, ಈಗ ಆಧುನಿಕತೆಯಲ್ಲಿ ಅದು ಹೊಸ ಪದ್ಧತಿ. ಸಾಲುನಟ್ಟಿ ಮಾಡಿಕೊಂಡು ಸ್ವಲ್ಪ ಇಳುವರಿ ಜಾಸ್ತಿ ಬರುವ ಹಾಗೆ. ಅದೇ ಈಗ ಮುಂದೆ ಕೂಡ ನೆಕ್ಸ್ಟ್ ಮಾಡುವಾಗ ನೆಕ್ಸ್ಟ್ ಆಧುನಿಕತೆಯಲ್ಲಿ ಏನೆಲ್ಲ ಬಂದಿದೆ ಅದನ್ನೆಲ್ಲ ಹಿಡ್ಕೊಂಡು ಮಾಡುವಂತ. ಅಂದ್ರೆ ಈಗ ಗೊಬ್ಬರವನ್ನ ಉಪಯೋಗ ಮಾಡುವ ರಾಸಾಯನಿಕ ಗೊಬ್ಬರ ಅನ್ನುವಂಥದ್ದಿದೆ. ಸೊ ನೀವು ಯಾವ ಗೊಬ್ಬರವನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೃಷಿಗೆ? ನಾವು ಹಟ್ಟಿ ಗೊಬ್ಬರವನ್ನ ಮೊದಲು ಯೂಸ್ ಮಾಡಿಕೊಂಡು ನಂತರ ಆ ಕಾಲಕ್ಕೆ ರಾಸಾಯನಿಕ ಬೇಕಾ ನೋಡ್ಕೊಂಡು ಯೂಸ್ ಮಾಡ್ತಾ ಇದ್ದೇವೆ. ಅಂದ್ರೆ ಸಂಪೂರ್ಣ ಸಾವಯವ ಅಲ್ಲ, ನಾವು ರಾಸಾಯನಿಕ ಕೂಡ ಬಳಕೆ ಮಾಡ್ತಾ ಇದ್ದೇವೆ. ಅಂದ್ರೆ ಈಗಿನ ಕೃಷಿ ಪದ್ಧತಿಯಲ್ಲಿ ಮಲ್ಟಿಪಲ್ ಕ್ರಾಪಿಂಗ್ ಅಂದ್ರೆ ಒಂದೇ ಬೆಳೆಯಲ್ಲ, ಸಾಕಷ್ಟು ಬೇರೆ ಬೇರೆ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಸೊ ಇದಕ್ಕೂ ಕೂಡ ಪ್ರೋತ್ಸಾಹ ಅನ್ನುವಂಥ ಸಿಗಬೇಕು. ಯಾಕಂದ್ರೆ ಒಂದೇ ಬೆಳೆಯನ್ನ ಬೆಳೆದು ನಷ್ಟಕ್ಕೆ ಈಡಾದಂತ ಸಾಕಷ್ಟು ರೈತರು ನಮ್ಮ ಕಣ್ಣ ಮುಂದೆ ಇದ್ದಾರೆ. ಸೊ ನಿಮ್ಮ ಪ್ರಕಾರ ಸಾವಯವ ಕೃಷಿ ಅಥವಾ ಮಲ್ಟಿಪಲ್ ಕ್ರಾಪಿಂಗ್ ಅನ್ನುವಂಥದ್ದು ಕೂಡ ಹೆಚ್ಚಿನದರಲ್ಲಿ ಬಳಕೆ ಆಗಬೇಕು, ಈ ಕುರಿತಾಗಿ ಏನ್ ಹೇಳ್ತೀರಾ? ಅದೇ ಬಳಕೆ ಆಗಬೇಕು, ಆದ್ರೆ ಈಗಿನ ಕಾಲಮಿತಿಯಲ್ಲಿ ಅದನ್ನು ಮಾಡ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ. ನಾವು ಈಗ ಮಾಡ್ತಿರುವಂದ್ರೆ ಒಂದು ಪದ್ಧತಿಗೆ ಅಂತ ಹೇಳ್ಕೊಂಡು ನಾವು ಮನೆಯವರನ್ನ ಸಂಪರ್ಕಿಸಿ ಪರ್ಮಿಷನ್ ತಗೊಂಡಿರ್ತೇವೆ. ನೆಕ್ಸ್ಟ್ ಈಗ ನಮ್ಗೆ ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಮಾಡ್ಕೊಳ್ಳಿಕ್ಕೆ. ಅಂದ್ರೆ ಅದಕ್ಕೋಸ್ಕರ ಅಂತಹ ಒಂದು ವಾತಾವರಣ ಬೇಕು, ಮಳೆ ಮತ್ತು ನೀರಿನ ವ್ಯವಸ್ಥೆ. ನಾವೀಗ ಬಯಲಿನಲ್ಲಿ ಮಾಡ್ತಿದ್ದೇವೆ, ಅದರಿಂದಾಗಿ ನೀರಿನ ವ್ಯವಸ್ಥೆ ಆ ಟೈಮಲ್ಲಿ ಸಿಗುದಿಲ್ಲ. ಅದಕ್ಕೋಸ್ಕರ ನಾವೀಗ ಒಂದು ಬೆಳೆಯನ್ನು ಮಾತ್ರ ನಾವು ಆದಷ್ಟು ಒತ್ತು ಕೊಟ್ಟು ಜಾಸ್ತಿ ಮಾಡ್ಕೊಂಡು ಬರ್ಲಿಕ್ಕೆ ಟ್ರೈ ಮಾಡ್ತಿದ್ದೇವೆ. ಮುಂದೆ ನೋಡ್ಕೊಂಡು ಅದರ ಬಗ್ಗೆ ಮಾಹಿತಿ ಪಡ್ಕೊಂಡು
ಹಿರಿಯರ ಹತ್ರ ಎಲ್ಲ ಮಾಹಿತಿ ಕೇಳಿಕೊಂಡು ಮುಂದೆ ಅದನ್ನು ಕೂಡ ಅಳವಡಿಸಿಕೊಳ್ಳುವಂತಹ ಪ್ಲಾನ್ ಇದೆ. ಅಂದ್ರೆ ಕೃಷಿ ಅನ್ನುವಂಥದ್ದು ಕೇವಲ ಒಂದು ದಿನದ ಆಚರಣೆಗೆ ಮಾತ್ರ ಸೀಮಿತವಾಗಬಾರದು ಅನ್ನುವಂಥದ್ದು ಪ್ರಮುಖವಾಗಿರುವಂತಹ ವಿಚಾರ. ವರ್ಷಾನುವರ್ಷಕ್ಕೂ ಕೂಡ ಇದರ ಕುರಿತಾಗಿ ಮಾಹಿತಿ ಅನ್ನುವಂಥದ್ದು ಅಭಿವೃದ್ಧಿ ಆಗ್ತಾ ಹೋಗ್ಬೇಕು. ಯಾಕಂದ್ರೆ ಇದು ಮುಗಿಯದಿರುವಂತಹ ಒಂದು ಅಧ್ಯಾಯ ಅಂತ ಹೇಳ್ಬೋದು. ಈಗ ಬರ್ತಾ ಇರುವಂತಹ ಆಧುನಿಕ ತಂತ್ರಜ್ಞಾನ ಅಥವಾ ಇನ್ನೂ ಕೂಡ ಸಾಕಷ್ಟು ಕಲಿಬೇಕು ಅನ್ನುವಂಥದ್ದು ತುಂಬಾ ಇದೆ. ಸೊ ಈ ನಿಟ್ಟಿನಲ್ಲೂ ಕೂಡ ಬೆಳಿಬೇಕಾಗಿರುವಂಥದ್ದು ಅಗತ್ಯವಾಗಿದೆ. ಇನ್ನೊಂದು ವಿಶಿಷ್ಟವಾದ ಯೋಜನೆ ನಿಮ್ಮ ಕಡೆಯಿಂದ ಆಗಿರುವಂತಹದ್ದು ಮಾತೃ ಸೇವಾ ಯೋಜನೆ ಅನ್ನುವಂತಹ ಒಂದು ವಿಭಿನ್ನ ಕಾರ್ಯಕ್ರಮವನ್ನ ಮಾಡಿದ್ದೀರಾ. ಏನಿದರ ಉದ್ದೇಶ ಅಂತ? ನಮ್ಮ ಸಂಘ ಇಷ್ಟೆಲ್ಲ ಸಾಧನೆ ಮಾಡಬೇಕಾದ್ರೆ ನಮ್ಮ ಸಂಘದ ಸದಸ್ಯರೇ ಕಾರಣ. ಈ ಸದಸ್ಯರು ಬರಬೇಕಾದ್ರೆ ಅವರ ಪೋಷಕರು ಅವರನ್ನು ಈ ಒಂದು ಸಂಘಟನೆಗೆ ಕಳಿಸಬೇಕಾಗ್ತದೆ. ಸಂಘ ಸಂಸ್ಥೆಗಳಂತ ಹೇಳಿದ್ರೆ ಇವಾಗ ಹೆಚ್ಚು ಅಪನಂಬಿಕೆಗಳೇ ಜಾಸ್ತಿ. ಸಂಘ ಸಂಸ್ಥೆ ಮತ್ತು ಯುವಕರು ಸೇರಿಕೊಂಡು ಅಲ್ಲಿ ಹೋಗ್ತಾರೆ, ಅವರ ಬಗ್ಗೆ ಅಪನಂಬಿಕೆಗಳೇ ಜಾಸ್ತಿ. ಇಂತಹ ಕಾಲಘಟ್ಟದಲ್ಲಿ ಇಂತಹ ಒಂದು ಸಂಘಕ್ಕೆ ತಮ್ಮ ಮನೆಯ ಹುಡುಗನನ್ನು ಕಳಿಸ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಅವರ ಒಂದು ಕಳಿಸಿದ್ದಕ್ಕೆ ಮತ್ತು ಅಂತಹ ಒಂದು ವ್ಯಕ್ತಿಯನ್ನು ಸಮಾಜಕ್ಕೆ ನೀಡಿದ್ದಕ್ಕಾಗಿ ಅವರನ್ನು ಪುರಸ್ಕರಿಸಬೇಕು ಎನ್ನುವ ಉದ್ದೇಶದಿಂದ ಸಂಘದ ಸದಸ್ಯರ ಮಾತಾಪಿತರನ್ನು ಗೌರವಿಸುವಂತಹ ಒಂದು ವಿಶೇಷ ಕಾರ್ಯಕ್ರಮ ಇದು. ನಮ್ಮ ಸಂಘದ ಒಂದು ವಾರ್ಷಿಕೋತ್ಸವದಂದು ವಿಶೇಷವಾಗಿ ಮಾತೃದೇವೋಭವ ಅಂಥೇಳಿ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಘದ ಸದಸ್ಯರು ಹೆಚ್ಚಿನವರು ರಕ್ತದಾನ ಮಾಡ್ತಾರೆ. ಯಾವುದೇ ರೀತಿಯ ಪ್ರತಿಫಲ ಅಪೇಕ್ಷೆ ಇಲ್ಲದೆ ರಕ್ತದಾನ ಮಾಡ್ತಾರೆ ಮತ್ತು ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಸಂಘದ ಯಶಸ್ಸಿನಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಈಕೆ ಮೂಲ ಕಾರಣ ಅವರ ಹೆತ್ತವರು. ಹೀಗೆ ಅವರನ್ನು ಕೂಡ ನಾವು ನಮ್ಮ ಸಂಸ್ಕೃತಿ ಏನಂತ ಹೇಳಿದ್ರೆ ಹಿರಿಯರನ್ನು ಗುರು ಹಿರಿಯರನ್ನು ಗೌರವಿಸುವಂತಹ ಸಂಸ್ಕೃತಿ. ಈ ಸಂಸ್ಕೃತಿ ನಮಗೆ ಎಳೆವೆಯಲ್ಲೇ ನಾವು ಇದನ್ನು ನಮ್ಮಲ್ಲಿ ಅಳವಡಿಸಿಕೊಂಡಿದ್ದೇವೆ. ಇದನ್ನು ಮುಂದುವರಿಸುವ ನಿಟ್ಟಿನಲ್ಲಿ ಮತ್ತು ಮಾತಾಪಿತರಿಗೆ ಕೂಡ ತಮ್ಮ ಮಗ ಇಂಥ ಒಂದು ಸಂಘಟನೆಯಲ್ಲಿ ಇದ್ದಾನೆ ಮತ್ತು ಇಂಥ ಸಂಘಟನೆ ನಮಗೆ ಇಂಥ ನಮ್ಮ ಊರಿಗೆ ಒಳ್ಳೆಯದಾಗಿದೆ ಅಂತ ಹೇಳಿ ತಿಳ್ಕೊಳ್ಳುವಂತಹ ಒಂದು ಅವರಿಗೆ ಅವಕಾಶವೂ ಸಿಕ್ಕಿದಂತೆ ಆಗ್ತದೆ. ಮತ್ತು ಆ ನಿಟ್ಟಿನಲ್ಲಿ ನಾವು ಅವರನ್ನು ಒಂದು ಗೌರವಿಸುವಂತ ಅವರೊಂದಿಗೆ ಒಬ್ಬರನ್ನೇ ಮಾತಾಪಿತರನ್ನು ಕರೆದು ಅವರ ಸದಸ್ಯರನ್ನು ಕರೆದು ಅವರನ್ನು ಗೌರವಿಸಿದಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅಂದ್ರೆ ಬರುವಂತಹ ಕಾರ್ಯಕರ್ತರ ಒಂದು ತಾಯಂದಿರೇನಿದ್ದಾರೆ ಅವರಿಗೆ ಕೂಡ ಒಂದು ರೀತಿಯ ಪ್ರೋತ್ಸಾಹವನ್ನು ನೀಡುವ ಒಂದು ಕಾರ್ಯಕ್ರಮ, ಪ್ರಪ್ರಥಮವಾಗಿ ಅವರ ಬೆಂಬಲ ಅನ್ನುವಂಥದ್ದು ಬೇಕಾಗುತ್ತೆ. ಈಗಾಗಲೇ ಒಂದು ವಿಚಾರವನ್ನು ನಾನು ಮರೆತುಬಿಟ್ಟೆ. ಅಂದ್ರೆ ಪ್ರತಿಯೊಂದು ಸಂಘ ಸಂಸ್ಥೆಗಳಿಗೂ ಕೂಡ ಅದರದ್ದೇ ಆದ ಒಂದು ಧ್ಯೇಯ ಉದ್ದೇಶ ಅಂತ ಇರುತ್ತೆ, ಒಂದು ಏನೋ ಒಂದು ಅಜೆಂಡಾ ಅನ್ನುವಂಥದ್ದು ಇರುತ್ತೆ. ಸೊ ಧಾರ್ಮಿಕವಾಗಿ ಆಗಿರ್ಬೋದು ಅಥವಾ ಒಂದು ಧಾರ್ಮಿಕ ವಿಚಾರದಲ್ಲಾಗಿರ್ಬೋದು. ಸೊ ನಿಮ್ಮ ಒಂದು ಸಂಘ ಸಂಸ್ಥೆಗೆ ಬಂದಾಗ ಯಾವ ರೀತಿಯ ಒಂದು ಗುರಿ, ಏನದು ಧ್ಯೇಯ ನಿಮ್ಮ ಒಂದು ಸಂಘ ಸಂಸ್ಥೆಯ ಮೂಲಕ? ನಮ್ಮ ಸಂಘದ ಧ್ಯೇಯ ಅಂತ ಹೇಳಿದ್ರೆ ಒಂದೇ, ದೇಶದ ಏನು ಸಂಸ್ಕೃತಿ ಇದೆ, ಪರಂಪರೆ ಇದೆ, ಅದನ್ನು ಉಳಿಸುವುದು ಮಾತ್ರ ಅಲ್ಲ, ಬೆಳೆಸಿಕೊಂಡು ಹೋಗುವಂತಹದ್ದು. ದೇಶದ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂತದ್ದು, ಅದೇ ಧ್ಯೇಯ. ನಮ್ಮ ಕರಂಬಳಿ ಫ್ರೆಂಡ್ಸ್ ಧ್ಯೇಯ ಅದೇ. ಅಂದ್ರೆ ಇದರಲ್ಲಿ ಯಾವುದೇ ರೀತಿಯ ಭೇದ ಭಾವ ಯಾವುದೂ ಇಲ್ಲ, ಸಮಾನವಾಗಿ ನಮ್ಮ ಸಂಸ್ಥೆ ಉಳಿಸಿ ಬೆಳೆಸುವಲ್ಲಿ ನಾವೇ ಈಗ, ಯಾಕಂದ್ರೆ ನಾವು ಹಳ್ಳಿಯಲ್ಲಿ ಅಥವಾ ಊರಿನಲ್ಲಿ ಬದುಕುವ ಯುವಕರು ಇರುವುದು ನಾವೇ ಅದನ್ನು ಬೇರೆ ಯಾರಿದ್ದಾರೆ, ನಾವೇ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು. ಆ ನಿಟ್ಟಿನಲ್ಲಿ ನಾವು ಸಂಸ್ಕೃತಿಯನ್ನೇ ನಮ್ಮ ಉಳಿವಿಗೆಗಾಗಿ ನಾವು ಈ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಉತ್ತಮವಾದ ಒಂದು ಕಾರ್ಯಕ್ರಮಗಳಿದೆ ಅಂತ ಹೇಳ್ಬೋದು. ಅಂದ್ರೆ ವಿಶಿಷ್ಟತೆಯಿಂದ ಕೂಡಿದೆ, ವಿಶಿಷ್ಟತೆ ಇದ್ದಾಗ ಮಾತ್ರ ಅದು ಜನರ ಮನಸ್ಸನ್ನ ಕೂಡ ತಲುಪುವಂತಹ ಒಂದು ವಿಚಾರ ಆಗಿದೆ. ಅದು ಅಲ್ಲದೆ ಸಂಘದ ಸದಸ್ಯರ ವಿಶೇಷ ಏನಂತ ಹೇಳಿದ್ರೆ, ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡುವಾಗ ಯಾವುದೇ ಪ್ರಚಾರಕ್ಕಾಗಿ ಈಗ 10-11 ವರ್ಷದಿಂದ ಮಾಡ್ತಾ ಇದ್ದೇವೆ, ಯಾವುದೇ ಪ್ರಚಾರದ ಉದ್ದೇಶದಿಂದ ಮಾಡಲಿಲ್ಲ. ನಮ್ಮ ಸಂಸ್ಕೃತಿ ಉಳಿಸುವ ನಿಟ್ಟಿನಲ್ಲಿ ನಾವು ಅದನ್ನೇ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾವು ವನಮಹೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದೇವೆ. ನೋಡಿ, ಪ್ರತಿಯೊಂದು ಸಂಘ ಸಂಸ್ಥೆಗಳು ವನಮಹೋತ್ಸವ ಆಚರಣೆ ಮಾಡ್ತಾರೆ. ನೀವು ಹೇಳಿದಾಗೆ 1 ದಿವಸದ ಕಾರ್ಯಕ್ರಮ ಆಗಿರುತ್ತದೆ, ಸರಿಯಾ? ಆದರೆ ನಮ್ಮ ಸಂಘದ ಸದಸ್ಯರು ಅಂಬಾಗಿಲಿನಿಂದ ತಾಂಗದಗಡಿ ತನಕ ಅದಕ್ಕೆ ಪರ್ಯಾಯವಾದಂಥ ಹೆಸರು ಇದ್ದದ್ದು ಸಾಲು ಮರ ಅಂತ. ಆ ಏರಿಯಾಕ್ಕೆ ಹೆಸರು ಇದ್ದದ್ದೇ ಸಾಲು ಮರ ಅಂತ. ಅಷ್ಟು ಸಾಲು ಮರಗಳಿದ್ದವು. ಅದು ಅಭಿವೃದ್ಧಿಯ ಸೆಕೆಯಲ್ಲಿ ಅಂದ್ರೆ ಹೇಳಿದ್ರೆ ರಸ್ತೆ ಅಗಲೀಕರಣ ಆಗುವಾಗ ಎಲ್ಲ ಮರಗಳು, ಶತಮಾನದಷ್ಟು ಹಳೆಯ ಮರಗಳು ಎಲ್ಲವನ್ನು ಕಡಿದು ರಸ್ತೆ ಮಾಡಿದ್ದಾರೆ. ಸರಿ, ಅದು ಅಭಿವೃದ್ಧಿಗೆ ನಾವು ಕೈ ಜೋಡಿಸಬೇಕು, ನಮ್ಮ ಊರಿನ ಅಭಿವೃದ್ಧಿಗೆ ನಾವು ಅದಕ್ಕೆ ಯಾವ ಇದಿಲ್ಲ. ಆದರೆ ಅದನ್ನು ಪ್ರತಿಭಟನೆ ಮಾಡಿದವರು ಮರ ಕಡಿದಾಗ ಮತ್ತು ತುಂಬಾ ಜನ ಅದರ ಬಗ್ಗೆ ಬೇಸರ ಮಾಡಿದವರು ಹಾಗೆ. ಆದರೆ ಯಾರೊಬ್ಬರು ಕೂಡ ಮುಂದೆ ಬರಲಿಲ್ಲ ಅದನ್ನು ಯಾವ ರೀತಿಯಾಗಿ ಮುಂದುವರಿಸುವುದು ಅಂತ. ನಮಗೆ ಅದು ಭಾರಿ ಇದಕ್ಕೆ ನಮ್ಮ ಸಂಘದ ಸದಸ್ಯರಲ್ಲಿ ಈ ಬಗ್ಗೆ ಚರ್ಚೆ ಮಾಡಿದಾಗ ನಾವು ಆ ಏರಿಯಾಕ್ಕೆ ನಾವೇ ವನ ಮಹೋತ್ಸವವನ್ನು ಮಾಡುವುದಂತ ನಿಶ್ಚಯ ಮಾಡಿ 250 ಗಿಡಗಳನ್ನು ನೆಡುವುದರ ಮೂಲಕ ಅದು ನಗರಸಭೆಯೊಂದಿಗೆ ಮತ್ತು ಅರಣ್ಯ ಇಲಾಖೆಯವರೊಂದಿಗೆ ಎಲ್ಲ ಜೋಡಿಸಿಕೊಂಡು
250 ಗಿಡಗಳನ್ನು ನೆಡುವುದರ ಮೂಲಕ ಅದಕ್ಕೂ ತುಂಬಾ ಅಡಚಣೆಗಳು ಬಂತು. ಕಡಿಯುವಾಗ ಹೇಳಿದ್ರು ನಾವು ಒಂದು ಮರ ಕಡಿದ್ರೆ 2 ಗಿಡ ನಡ್ತೇವೆ ಹಾಗೆ ಹೀಗೆ ಅಂತೇಳಿ, ಯಾವುದೇ ಇಲ್ಲ. ನಮ್ಗೆ ಅದನ್ನು ಹೋಗುವಾಗ ಪ್ರಾಕೃತಿಕ ಅಲ್ಲಿ ಹೋಗುವಾಗ ನಮ್ಗೆ ಯಾವುದು ಸಿಗ್ಲಿಲ್ಲ. ಆದ್ರೆ ನಾವು ಇದನ್ನೆಲ್ಲ ಮೀರಿ 250 ಗಿಡವನ್ನು ನಗರಸಭೆಯೊಂದಿಗೆ ಮತ್ತು ಅರಣ್ಯ ಇಲಾಖೆಯೊಂದಿಗೆ ಸೇರಿ 250 ಗಿಡ ನೆಟ್ಟು ಅದಕ್ಕೆ ಫೆನ್ಸಿಂಗ್ ಬೇಲಿ 2 ವರ್ಷ ತನಕ ಅದಕ್ಕೆ ನೀರು ಹೊಯ್ದು ನಾವೇ ಸಿಂಟೆಕ್ಸ್ ಟ್ಯಾಂಕ್ ತಕೊಂಡು ಏಸ್ ಗಾಡಿಯಲ್ಲಿ ಕೂತ್ಕೊಂಡು 2 ವರ್ಷ ಅದನ್ನು ಅದಕ್ಕೆ ಬೇಸಿಗೆ ಕಾಲದಲ್ಲಿ ನೀರು ಹಾಯಿಸುವುದರ ಮೂಲಕ ಅದನ್ನು ಉಳಿಸುವ ನಿಟ್ಟಿನಲ್ಲಿ, ಖಾಲಿ ವನೋತ್ಸವ 1 ದಿವಸದ ಆಚರಣೆ ಅಲ್ಲ, 2 ವರ್ಷ ತನಕ ಅದನ್ನು ಬೆಳೆಯುವ ತನಕ ಅದನ್ನು ನಾವು ರಕ್ಷಿಸಿಕೊಂಡು ಮಾಡಿದ್ದೇವೆ. ಒಂದು ಕೆಲಸ, ಯಾಕಂದ್ರೆ ಒಂದು ದಿನಕ್ಕೆ ಸೀಮಿತವಾಗಬಾರದು, ಇದು ಮುಂದುವರಿಸಿಕೊಂಡು ಹೋಗುವಂತದ್ದು ಕೂಡ ಮುಖ್ಯವಾಗಿರುತ್ತೆ. ಈ ಕುರಿತಾಗಿ ಇನ್ನಷ್ಟು ಚರ್ಚೆನ ಮಾಡೋಣ. ಈಗಾಗಲೇ ಹೇಳಿದ ಹಾಗೆ ಒಂದು ಸಂಘ ಸಂಸ್ಥೆ ಅನ್ನುವಂಥದ್ದು ಕೇವಲ ಕೆಲವು ದಿನಾಚರಣೆಗಳು ಆಚರಣೆಗಳು ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಬಾರ್ದು, ಇದು ಮುಂದುವರಿತಾ ಹೋಗಬೇಕು. ಅದರ ಗುರಿ ಅನ್ನುವಂಥದ್ದು ಏನಿದೆ ಅದನ್ನು ತಲುಪುವಂತಹ ಒಂದು ನಿಶ್ಚಯ ಇದ್ರೆ ಸಮಾಜಕ್ಕೆ ಉತ್ತಮವಾದ ಒಂದು ಕೊಡುಗೆಗಳನ್ನು ಕೊಡಬಹುದು ಅನ್ನುವಂತಹ ವಿಚಾರವಾಗಿ ಮಾತನಾಡ್ತಾ ಇದ್ರು. ಈ ಕುರಿತಾಗಿ ಇನ್ನಷ್ಟು ಚರ್ಚೆಯನ್ನ ಮಾಡ್ತೀವಿ. ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಹೇಳಿದ ಹಾಗೆ ನಮ್ಮ ಅತಿಥಿ ಬಂದಿದ್ದಾರೆ, ಏನಿವತ್ತು ಅತಿಥಿಗಳು ಬಂದಿದ್ದಾರೆ. ಇವರ ಒಂದು ಸಂಘ ಸಂಸ್ಥೆಯ ಮೂಲಕ ಕೇವಲ ಕೃಷಿ ಕಾರ್ಯವಲ್ಲದೆ ಸಮಾಜದ ಉನ್ನತಿಗಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದಾರೆ. ರಕ್ತದಾನ ಆಗಿರ್ಬೋದು ಅಥವಾ ಬಡ ವಿದ್ಯಾರ್ಥಿಗಳನ್ನು ದತ್ತು ತೆಗೆದುಕೊಳ್ಳುವಂತಹ ಒಂದು ವಿಚಾರವಾಗಿರ್ಬೋದು, ಇನ್ನಿತರ ಸಮಾಜ ಸೇವಾ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸಮಾಜಕ್ಕೆ ಮಾದರಿಯಾಗುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಕುರಿತಾಗಿ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಪ್ರಶಾಂತ್ ಅವರು ಈಗಾಗಲೇ ಹೇಳಿದ ಹಾಗೆ ಸಂಘ ಸಂಸ್ಥೆ ಅನ್ನುವಂಥದ್ರಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ನೀವು ಹಾಕಿಕೊಂಡಿರ್ತೀರಾ. ಸೊ ನಿಮ್ಮ ಸಂಘದ ಮೂಲಕ ಹೊರ ಬಂದಿರುವಂಥ ಕೆಲವು ಪ್ರಮುಖ ಯೋಜನೆಗಳು, ಸಮಾಜಕ್ಕೆ ಪೂರಕವಾಗಿರುವಂತಹ ಕೆಲವು ಯೋಜನೆಗಳು. ಪ್ರಥಮವಾಗಿ ಹೇಳುವುದಾದ್ರೆ ದತ್ತು ಸ್ವೀಕಾರ. ನಮ್ಮ ಪರಿಸರದ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳು, ಇವರ ಒಂದು 4 ವಿದ್ಯಾರ್ಥಿಗಳನ್ನು ನಾವು ಪ್ರಥಮ ವಾರ್ಷಿಕೋತ್ಸವದಂದು ಅವರನ್ನು ದತ್ತು ಸ್ವೀಕಾರ ಮಾಡಿ ಅವರ 10ನೇ ತರಗತಿ ತನಕ ವಿದ್ಯಾಭ್ಯಾಸದ ವೆಚ್ಚವನ್ನು ಭರಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ದು. ಆ 4 ವಿದ್ಯಾರ್ಥಿಗಳಿಗೆ ಕೂಡ 10ನೇ ತರಗತಿ ತನಕದ ವಿದ್ಯಾಭ್ಯಾಸದ ವೆಚ್ಚವನ್ನು ನಾವು ಭರಿಸಿದ್ದೇವೆ. ಇದು ದತ್ತು ಸ್ವೀಕಾರ ಕಾರ್ಯಕ್ರಮ ಮಾಡಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಪರಿಸರದ ಬಡ ರೋಗಿಗಳಿಗೆ ಆಸ್ಪತ್ರೆ ವೆಚ್ಚದ ಬಗ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪ್ರತಿ ವರ್ಷ ನಮ್ಮ ಸ್ವಾತಂತ್ರ್ಯೋತ್ಸವದಂದು ನಮ್ಮ ಸದಸ್ಯರೇ ಎಲ್ಲ ದೇಣಿಗೆಯನ್ನು ಒಟ್ಟು ಮಾಡೋದರ ಮೂಲಕ ನಮ್ಮ ಪರಿಸರದಲ್ಲಿ ಯಾರಾದರೂ ಇದು ಬೇಡಿಕೆ ಬಂದಂತೆ ವೈದ್ಯಕೀಯ ವೆಚ್ಚವನ್ನು ಕೂಡ ನಾವು ಪಾವತಿ ಮಾಡ್ತಾ ಬಂದಿದ್ದೇವೆ ಇಷ್ಟರವರೆಗೆ. ಅದೇ ರೀತಿಯಾಗಿ ಸ್ಥಳೀಯ ವಿದ್ಯಾರ್ಥಿಗಳನ್ನು ಗುರುತಿಸುವಂಥದ್ದು, ಸ್ಥಳೀಯ ಕಲಿಕೆಯಲ್ಲಿ ಉತ್ತಮವಿದ್ದಂಥ 2 ವಿದ್ಯಾರ್ಥಿಗಳನ್ನು ಪ್ರತಿ ವರ್ಷ ವಾರ್ಷಿಕೋತ್ಸವದಂದು ಅವರಿಗೆ ವಿದ್ಯಾರ್ಥಿ ವೇತನ ನೀಡುವುದರ ಮೂಲಕ ಪ್ರೋತ್ಸಾಹ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಕ್ರೀಡಾ ಚಟುವಟಿಕೆಗಳಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಕೂಡ ನಾವು ಪ್ರತಿ ವರ್ಷ ನೀಡ್ತಾ ಇದ್ದೇವೆ. ಗಿರಿಧರ್ ಅವರೇ, ಇನ್ನೊಂದು ವಿಚಾರ ಅಂದ್ರೆ ರಕ್ತದಾನ ಅನ್ನುವಂಥ ಒಂದು ವಿಚಾರ. ರಕ್ತದಾನವನ್ನ ಶ್ರೇಷ್ಠ ದಾನ ಅಂತ ಹೇಳ್ತಾರೆ. ಅಂದ್ರೆ ಈಗಿನ ಒಂದು ಸಮಯದಲ್ಲಿ ಸರಿಯಾದ ಸಂದರ್ಭದಲ್ಲಿ ರಕ್ತ ಅನ್ನುವಂಥದ್ದು ಸಿಗುವಂಥದ್ದು ತುಂಬಾ ಕಷ್ಟ. ಆದ್ರೆ ಈಗ ಸಾಮಾಜಿಕ ಜಾಲತಾಣ ಇದೆ, ಎಲ್ಲದರ ಮೂಲಕ ಎಲ್ಲೋ ಒಂದು ಕಡೆ ಸರಿಯಾದ ಸಮಯದಲ್ಲಿ ರಕ್ತ ಅನ್ನುವಂಥದ್ದು ಸಿಗ್ತಾ ಇದೆ. ಸೊ ನೀವು ಕೂಡ ಸ್ವಯಂ ಪ್ರೇರಿತ ರಕ್ತದಾನಿಗಳ ಸಂಘ ಅನ್ನುವಂಥದ್ದನ್ನ ಕಟ್ಟಿಕೊಂಡಿದ್ದೀರಾ ನಿಮ್ಮ ಸಂಘದ ಮೂಲಕ. ಈ ಕುರಿತಾಗಿ ಸ್ವಲ್ಪ ಹೇಳಿ. ನಾವು ಆ ಸಂಘ ಮಾಡಿದ್ರಿಂದ ಅದು ಅನೇಕರಿಗೆ ಈಗ ಉಪಯುಕ್ತ ಆಗ್ತಾ ಇದೆ. ಯಾಕಂದರೆ ನಾವು ಈಗಾಗಲೇ ಅಜ್ಜರ ಕಾಡು ಹಾಗೂ ಮಣಿಪಾಲದಲ್ಲಿ ಈಗ ನಮ್ಮ ಅಲ್ಲಿ ಕ್ಯಾಂಪಲ್ಲಿ ನಮ್ಮ ನೋಂದಣಿಯನ್ನು ಮಾಡಿದ್ದೇವೆ. ಇದರಿಂದ ಬೇಡಿಕೆಗೆ ಅನುಗುಣವಾಗಿ ಅವರಿಗೀಗ ಬೇಡಿಕೆ ಇದ್ರೆ ಇಮಿಡಿಯೇಟ್ ನಮ್ಮನ್ನು ಕಾಂಟ್ಯಾಕ್ಟ್ ಆಗ್ತಾರೆ. ಅಂದ್ರೆ ಯಾವ ರೀತಿ ನೀವು ನಿಮ್ಮ ಕಾರ್ಯಕರ್ತರೆಲ್ಲ ನಮ್ಮ ಮೆಂಬರ್ಸ್ ಯಾರೆಲ್ಲ ಇದ್ದಾರೆ ನಾವೀಗ ನಮ್ಮ ಸ್ವಯಂ ಸಂಯೋಜಕರನ್ನಾಗಿ ಸಂಘ ಅಂತ ಮಾಡಿ ಅದರಲ್ಲಿ ರಕ್ತನಿಧಿ ಸಂಯೋಜಕ ಅಂತೇಳಿ ಒಬ್ಬ ಅವನಿಗೆ ಅದರ ಜವಾಬ್ದಾರಿ. ಅವನು ಅಲ್ಲಿ 2 ದಿಕ್ಕಲ್ಲಿ ನಾವು ನಂಬರ್ ಕೊಟ್ಟಿರ್ತೇವೆ. ಯಾವ್ದಾದ್ರು ಹೊರ ಈಗ
ಹೊರಗಿನ ಜಿಲ್ಲೆಗಳಿಂದ ಬಂದವರು, ಅವರಿಗೆ ಇಮಿಡಿಯೇಟ್ ಇಲ್ಲಿ ಯಾರು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಸಿಗುದಿಲ್ಲ, ಅಲ್ಲಿಂದ ಬರ್ಲಿಕ್ಕೆ ಸಮಯಾವಕಾಶ ಇರುವುದಿಲ್ಲ. ಆಗ ಅಲ್ಲೇ ಬ್ಲಡ್ ಬ್ಯಾಂಕ್ ಇದೆಯಲ್ಲ, ಅಲ್ಲಿಂದ ನಮ್ಮ ನಂಬರಿಗೆ ಫೋನ್ ಬರ್ತದೆ ನಮಗೆ. ನಾವು ಇಲ್ಲಿ ನಮ್ಮ ಸದಸ್ಯರಲ್ಲಿ ಯಾರು ಫ್ರೀ ಇರ್ತಾರೆ ಆ ಟೈಮಲ್ಲಿ ಇಮಿಡಿಯೇಟ್ ಅವ್ರ ಹತ್ರ ಬ್ಲಡ್ ಗ್ರೂಪ್ ಕೇಳ್ಕೊಂಡು ಅಥವಾ ಎಕ್ಸ್ಚೇಂಜ್ ಇದ್ರೆ ನಮ್ಮ ಸದಸ್ಯರು ಅಲ್ಲಿಗೆ ಹೋಗಿ ಬ್ಲಡ್ ಕೊಟ್ಟು ಬರ್ತೇವೆ. ಅದೇ ರೀತಿ ಈಗ ನಾರ್ಮಲಿ ನಮ್ಮ ಊರಿನಲ್ಲಿ ಯಾವುದಾದ್ರೂ ಬ್ಲಡ್ ಕ್ಯಾಂಪ್ ಆದ್ರೆ ಇಮಿಡಿಯೇಟ್ ಯಾರೆಲ್ಲ ಕೊಟ್ಟಿರ್ಲಿಲ್ಲ ಹಾಗೆ ಕೊಡ್ತಾ ಇದ್ದೇವೆ. ಮತ್ತೆ ಪ್ರತಿಯೊಂದು 3 ರಿಂದ 4 ತಿಂಗಳಿಗೆ ನಮ್ಮ ಎಲ್ಲ ಸದಸ್ಯರು ಕೂಡ ತಮ್ಮ ರಕ್ತವನ್ನು ದಾನ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಕಾರ್ಯಕ್ರಮವನ್ನ ಕೂಡ ನೀವು ಹಮ್ಮಿಕೊಳ್ತಾ ಇರ್ತೀರಾ ಆಗಾಗ? ಅಂದ್ರೆ ಊರಿನಲ್ಲಿ ಯಾರಾದ್ರೂ ಇದ್ರೆ ಭಾಗವಹಿಸ್ತೇವೆ. ನಾವೀಗ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು, ಅದೇ 10ನೇ ವರ್ಷದಲ್ಲಿ ನಾವು ಒಂದು ಪ್ಲಾನ್ ಮಾಡಿದ್ವಿ. ಬಟ್ ನಾವು ಬೇರೆ ಒಂದು ಕೆಸರಡೊಂಜಿ ದಿನ ಅಂತೇಳಿ ಮಾಡ್ಲಿಕ್ಕೆ ಹೋಗಿ ಅವತ್ತು ಪ್ಲಾನ್ ಕೈ ಬಿಟ್ಟಿದ್ವಿ. ನೆಕ್ಸ್ಟ್ ಒಂದು ದೊಡ್ಡ ಮಟ್ಟಿನಲ್ಲಿ ಅಂದ್ರೆ ಊರಿನವರು ಒಂದು 4-5 ಸಂಘ ಸಂಸ್ಥೆಗಳನ್ನು ಒಟ್ಟುಗೂಡಿಸಿಕೊಂಡು ಇದೇ ಜಿಲ್ಲಾಸ್ಪತ್ರೆಯ ಇದರಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕಂತ ಇದ್ದೇವೆ ನೆಕ್ಸ್ಟ್ ಮುಂದೆ. ಈಗ ಮಾತ್ರ ಪ್ರತಿ ಸಲ ನಾವು ಅಂತ ಹೇಳಿದ್ರೆ ಒಬ್ಬ ಸದಸ್ಯ ವರ್ಷದಲ್ಲೊಂದು 3 ಬಾರಿ ಆದ್ರೂ ರಕ್ತ ಕೊಡ್ತಾ ಇದ್ದಾನೆ. ಅದೇ ರಕ್ತದ ಸ್ವಯಂ ಪ್ರೇರಿತ ರಕ್ತದಾನಿಗಳ ಸಂಘದ ಪರವಾಗಿ ಹೋಗಿ ರಕ್ತ ಕೊಟ್ಟು ಬರ್ತಾ ಇದ್ದಾರೆ. ಅದರ ಜವಾಬ್ದಾರಿ ನಮ್ಮ ಸಂಯೋಜಕರು, ಅದಕ್ಕಿಂತ ಒಂದು ಸಂಯೋಜಕನನ್ನ ಅವರೇ ನೋಡಿಕೊಳ್ತಾ ಇರ್ತಾರೆ. ಅದೇ ನಮ್ಮ ವಾರ್ಷಿಕೋತ್ಸವ ದಿನ ಯಾರೆಲ್ಲ ಕೊಟ್ಟಿದ್ದಾರೆ ಅವರನ್ನು ಗುರುತಿಸಿಕೊಂಡು ಅವರದ್ದು ಎಷ್ಟು ಯೂನಿಟ್ ಅಂತೇಳಿ ಲೆಕ್ಕ ಇಟ್ಕೊಂಡಿರ್ತೇವೆ. ಅವರಿಗೊಂದು ಪ್ರಮಾಣ ಪತ್ರ ಎಷ್ಟು ಯೂನಿಟ್ ಅಂತ ಲೆಕ್ಕ ಹಾಕಿ ಪ್ರಮಾಣ ಪತ್ರ ಕೊಟ್ಟು ಅವರನ್ನು ಗೌರವಿಸ್ತೇವೆ. ನಾವಂದ್ರೆ ಖಾಲಿ ನಮ್ಮ ಸದಸ್ಯರು ಮಾತ್ರ ಅಲ್ಲ, ಇದು ಸ್ವಯಂ ಪ್ರೇರಿತ ರಕ್ತದಾನಿಗಳ ಸಂಘ ಅಂತ ಹೇಳಿದ್ರೆ ಸ್ಥಳೀಯರು ಯಾರಿದ್ರು ಸಹ ನಮ್ಮ ಹತ್ರ ಎಲ್ಲ ನೋಂದಾಯಿಸಿಕೊಂಡಿದ್ದಾರೆ. ಹೆಸರು ನಮ್ಮ ಮೂಲಕ ಮಾಡಬಹುದು. ಹಾಗೆ ಅಂದ್ರೆ ಒಂದು ಸಂಘ ಸಂಸ್ಥೆ ಅಂತ ಹೇಳಿದಾಗ ಅಲ್ಲಿರುವಂತಹ ಕಾರ್ಯಕರ್ತರ ಪಾತ್ರ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಸೊ ನಿಮ್ಮ ಸಂಘದ ಒಂದು ಕಾರ್ಯಕರ್ತರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಮ ಅಂದ್ರೆ ಈಗ ಉತ್ಸಾಹಿ ಕಾರ್ಯಕರ್ತರೆ, ಯುವ ಕಾರ್ಯಕರ್ತರು ಅಂದ್ರೆ ಎಲ್ಲದಕ್ಕೂ ಸಹಿ ಹಾಗೆ ಇದ್ದಾರೆ. ಈಗ ಮಾಡುವ ಕೆಲಸ ಅದರಲ್ಲೊಂದು ಉದ್ದೇಶ ಧ್ಯೇಯ ಒಂದು ಒಳ್ಳೆದಿದ್ರೆ ಎಲ್ಲರೂ ಕೂಡ ಒಂದು ಜಾಯ್ನ್ ಉತ್ಸಾಹಿಯಾಗಿ ಇದ್ದಾರೆ. ಈಗ ಹಾಗಾಗಿ ನಮಗೆ ಯುವ ಜನ ತುಂಬಾ ಜನ ಸಿಗ್ತಾರೆ. ಮುಖ್ಯ ಅಲ್ಲ, ನಾವು ಯಾವ ರೀತಿ ಮುಟ್ಟುತ್ತೆ ಅನ್ನುವಂಥದ್ದು ಪ್ರಮುಖವಾಗಿದೆ. ಅಂದ್ರೆ ಈಗ ಆಗ್ತಾ ಇರುವಂತಹ ಕೆಲವು ಬೆಳವಣಿಗೆಗಳು ಆಯಾಯ ಊರುಗಳಲ್ಲಿ ಒಂದೊಂದು ಸಂಘ ಸಂಸ್ಥೆಗಳಿದೆ. ಸೊ ಎಲ್ಲೋ ಒಂದು ಕಡೆ ಗೊತ್ತಿದ್ದು ಗೊತ್ತಿಲ್ಲದೆಯೋ ಸಮಾಜದ ಒಂದು ಉದ್ಧಾರಕ್ಕೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಕೂಡ ಯುವಕರಿಗೆ ಒಂದು ರೀತಿಯ ಮಾಹಿತಿಯನ್ನು ನೀಡುವಂತಹ ಕಾರ್ಯಕ್ರಮ ಆಗಿರ್ಬೋದು ಗ್ರಾಮೀಣ ಮಟ್ಟದಲ್ಲಿ ನಡೀತಾ ಇದೆ. ಆದ್ರೆ ಎಲ್ಲೋ ಒಂದು ಕಡೆ ನಗರ ಪ್ರದೇಶದಲ್ಲಿ ಇದು ಕಮ್ಮಿ ಆಗ್ತಾ ಇದೆಯಾ ನಿಮ್ಮ ಪ್ರಕಾರ? ಅಂದ್ರೆ ನಮ್ಮ ಊರಲ್ಲಾಗಿರ್ಬೋದು ಅಥವಾ ಬೇರೆ ಊರುಗಳಲ್ಲಿ ಈ ಸಂಘ ಸಂಸ್ಥೆಗಳ ಕುರಿತಾಗಿ ಮಾಹಿತಿ ಅನ್ನುವಂಥದ್ದು, ಮಾಡ್ತಾ ಇರುವಂತಹ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಅನ್ನುವಂಥದ್ದರ ಕೊರತೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಈ ಕುರಿತಾಗಿ ಏನ್ ಹೇಳ್ತೀರಾ? ಅಂದ್ರೆ ಪ್ರತಿಯೊಂದು ಸಂಘ ಸಂಸ್ಥೆಯಲ್ಲಿ ಕೂಡ ಅವರಿಗೊಂದು ಉತ್ತಮ ಒಂದು ನಡವಳಿಕೆ ಬರಬೇಕಿದ್ರೆ ಮೇನ್ ಮಾರ್ಗದರ್ಶನ ಬೇಕು ಯಾರದ್ದಾದ್ರೂ. ಈಗ ನಮ್ಮದು ಸ್ಥಾಪಕಾಧ್ಯಕ್ಷರ ಅವರದ್ದು ಮಾರ್ಗದರ್ಶನದಲ್ಲೇ ನಾವು ನಡೀತಿರೋದು. ಅವರ ಜನಪರ ಕಾಳಜಿ, ಸಮಾಜ ಸೇವೆ ಬಗ್ಗೆ ಒಂಚೂರು ಇರುವಂತಹ ಕಾಳಜಿ ಅತೀವ ಮಟ್ಟದಲ್ಲಿ ಉಂಟು. ಅದಕ್ಕೋಸ್ಕರ ಯಾವುದಾದ್ರೂ ಬೇರೆ ಸಂಘ ಸಂಸ್ಥೆಯಲ್ಲಿ ಇದ್ರೂ ಸಹ ಮಾರ್ಗದರ್ಶನ ಪ್ರಮುಖವಾಗ್ತದೆ. ನಮ್ಮ ಸ್ಥಾಪಕಾಧ್ಯಕ್ಷರಿಗೆ ಕರ್ನಾಟಕ ರಾಜ್ಯದಿಂದ ಯುವ ಪ್ರಶಸ್ತಿ ನಮ್ಮ ಕರಂಬಳಿ ಜಿಲ್ಲಾ ಮಟ್ಟದ ಸಂಘ ಸಂಸ್ಥೆಗೆ ಸಿಗುವುದು. ಅದು ಅಂದ್ರೆ ಅದರ ಅಧ್ಯಕ್ಷರಿಗೆ ನಮ್ಮ ಕರಂಬಳಿ ಫ್ರೆಂಡ್ಸ್ಗೆ ಸಿಕ್ಕಿದ್ದು ಇದು ವೈಯಕ್ತಿಕವಾಗಿರ್ತದೆ. ಅಂದ್ರೆ ಅವರ ಮಾರ್ಗದರ್ಶನದಿಂದಾಗಿ ಕರಂಬಳಿ ಫ್ರೆಂಡ್ಸ್ ಇಂದಾಗಿ ಎಷ್ಟು ಕೆಲಸ ಮಾಡಿದ್ದಾರೆ ಅದನ್ನು ನೋಡಿ ಜಿಲ್ಲಾಡಳಿತದಿಂದ ಇಲಾಖೆಯಿಂದಾಗಿ ಜಿಲ್ಲಾ ಯುವ ಪ್ರಶಸ್ತಿ 2013ರಲ್ಲಿ ಇವರಿಗೆ ಸಿಕ್ಕಿತ್ತು. ಆ ರೀತಿಯ ಮಾರ್ಗದರ್ಶನ ಬೇಕಾಗಿರ್ತದೆ. ಈಗ ಒಂದು ಸಂಘ ಸಂಸ್ಥೆ ಒಟ್ಟಿಕೊಂಡು ಖಾಲಿ ಒಂದು 4-5 ದಿಕ್ಕಲ್ಲಿ ಡೊನೇಷನ್ ತಗೊಂಡ್ಬಂದು ಒಂದು ಮ್ಯಾಚ್ ಮಾಡಿಕೊಂಡು ಖಾಲಿ ಅದಕ್ಕೆ ಸೀಮಿತವಾಗಬಾರ್ದು. ಈ ತರದೊಂದು ಜನಪರ ಕೆಲಸಗಳು ಆಗ್ತಾ ಇರ್ಬೇಕು. ಅವರ ಜಾಸ್ತಿ ಅವರದ್ದು ವ್ಯಾಪ್ತಿ ಇಲ್ಲದಿದ್ರು ಸಹ ಅವರ ಊರಿನಲ್ಲಾದ್ರೂ ಸಹ ಒಂದು ಜನಪರ ಕೆಲಸ ಮಾಡ್ತಾ ಇರಬೇಕು. ಹೀಗೆ ಜನಸೇವೆಯನ್ನು ಸ್ವಲ್ಪವಾದ್ರೂ ಮಾಡಿದ್ರೆ ಅಂದ್ರೆ ದಿನನಿತ್ಯ ಈಗ ಹೇಳೋದಾದ್ರೂ ಕೂಡ ಸಂಖ್ಯೆ ಅನ್ನುವಂಥ ಹೆಚ್ಚಾಗ್ತಾ ಇದೆ. ಯುವಕರು ಮುಂದೆ ಬರ್ತಾ ಇದ್ದಾರೆ, ನಿಸ್ವಾರ್ಥ ಸೇವೆಯನ್ನ ಮಾಡ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಈ ಒಂದು ಅವಕಾಶವನ್ನ ಯಾರು ಕೂಡ ದುರುಪಯೋಗ ಅನ್ನುವಂಥದ್ದನ್ನ ಮಾಡಬಾರ್ದು. ಅಂದ್ರೆ ಸಮಾಜದ ಉದ್ಧಾರಕ್ಕಾಗಿ ಏಳಿಗೆಗಾಗಿ ಮಾತ್ರ ಇದರ ಒಂದು ಧ್ಯೇಯ ಅನ್ನುವಂಥದ್ದು ಇರಬೇಕು. ಬೇರೆ ಯಾವುದೇ ದುಶ್ಚಟಗಳಿಗಾಗಿರ್ಬೋದು, ಬೇರೆ ಯಾವುದೇ ಚಟುವಟಿಕೆಗಳಿಗೆ ಸೀಮಿತವಾಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಚಲಿಸ್ತಾ ಇದ್ದೀರಾ ಅನ್ನುವಂಥ ಒಂದು ವಿಚಾರವನ್ನ ಕೂಡ ಈಗಾಗಲೇ ಹೇಳಿರುವಂಥದ್ದು. ಸೊ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಯೋಜನೆಗಳನ್ನು ಹಾಕಿಕೊಂಡಿದ್ದೀರಾ? ಈಗಾಗಲೇ ಹೇಳಿದ ಹಾಗೆ ಕೃಷಿ ಯೋಜನೆ ಆಗಿರ್ಬೋದು ಅಥವಾ ಈಗಾಗಲೇ ಹಲವು ಯೋಜನೆಗಳ ಕುರಿತಾಗಿ ನೀವು ಮಾತನಾಡಿದ್ರಿ. ಮುಂದಿನ ದಿವಸಗಳಲ್ಲಿ ಯಾವ ರೀತಿಯ ಯೋಜನೆಗಳನ್ನು ಹಾಕಿಕೊಂಡಿದ್ದೀರಾ? ಈಗಾಗಲೇ ತಿಳಿಸಿದಂತೆ ನಮ್ಮ ಕಾರ್ಯಕ್ರಮಗಳೆಲ್ಲ ಹೆಚ್ಚಿನಾಗಿ ಮುಂದುವರಿಸ್ತಾ ಇದ್ದೆ ಪ್ರತಿ ವರ್ಷ. ಅದೇ ರೀತಿಯಾಗಿ ನಮ್ಮ ಸಂಘಕ್ಕೆ ಸ್ವಂತ ಕಟ್ಟಡದ ಬಗ್ಗೆ ಈಗಾಗಲೇ ಆಲೋಚನೆ ಮಾಡಿದ್ದೇವೆ. ಅದು ನಮ್ಮ ಸಂಘಕ್ಕೆ ಪ್ರೇರಕ ಶಕ್ತಿಯಾದಂತಹ ಕರಂಬಳಿ ಸಂಜೀವ ಶೆಟ್ಟಿ ಇವರ ಒಂದು ಕುಟುಂಬದವರು ಒಂದು ಕೊಡಮಾಡಿದಂತಹ ಒಂದು ಜಾಗದಲ್ಲಿ ನಮ್ಮ ಸಂಘಕ್ಕೆ ಸ್ವಂತ ಕಟ್ಟಡವನ್ನು ಒಂದು ಉದ್ದೇಶವನ್ನು ಹೊಂದಿದ್ದೇವೆ. ಈಗಾಗಲೇ
ಇದಕ್ಕೆ ಶಿಲಾನ್ಯಾಸ ಎಲ್ಲ ಮುಗಿದಿದೆ. ಇನ್ನು ಸದ್ಯದಲ್ಲೇ ಒಂದು ನಮ್ಮ ಈ ಕಾರ್ಯಚಟುವಟಿಕೆಗಳಿಗೆ ಮಾಡಲಿಕ್ಕೆ ಸ್ಥಳಾವಕಾಶದ ಕೊರತೆ ಇತ್ತು. ಅದನ್ನು ನೀಗಿಸುವ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಸಂಘ ಸಂಸ್ಥೆಯಿಂದ ಇನ್ನೂ ಕೂಡ ಹೆಚ್ಚಿನ ಪ್ರೇರಣೆ ಆಗುವಂತಹ ಹೊಸ ಹೊಸ ಯೋಜನೆಗಳನ್ನು ಪ್ರತಿ ವರ್ಷ ನಾವು ಹಮ್ಮಿಕೊಳ್ತಾ ಇದ್ದೇವೆ. ಇನ್ನು ಕೂಡ ಮುಂಬರುವ ದಿನಗಳಲ್ಲಿ ಸಾಕಷ್ಟು ಯೋಜನೆಗಳಿದೆ. ಎಸ್ ಗಿರಿಧರ್ ಅವರೇ, ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಎಲ್ಲೋ ಒಂದು ಕಡೆ ನೀವು ಬ್ಲಡ್ ಕ್ಯಾಂಪ್ ಅನ್ನ ಮಾಡ್ತಾ ಇದ್ದೀರಾ ಅಥವಾ ಇನ್ನಿತರ ಸೇವಾ ಯೋಜನೆಗಳನ್ನ ಮಾಡ್ತಾ ಇದ್ದೀರಾ. ಸೊ ಎಲ್ಲೋ ಒಂದು ಕಡೆ ಸಾಮಾಜಿಕ ಜಾಲತಾಣ ಅನ್ನುವಂಥದ್ದು ಗೊತ್ತಿದ್ದೋ ಗೊತ್ತಿಲ್ಲದೆ ಯೋಜನೆಗಳು ತುಂಬಾ ಉಪಯುಕ್ತವಾಗುತ್ತೆ. ಅಂದ್ರೆ ಅರ್ಜೆಂಟ್ ಆಗಿ ಯಾರಿಗೂ ಬ್ಲಡ್ ಬೇಕು ಅಂತ ಹೇಳಿದಾಗ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಬರುತ್ತೆ ಅಥವಾ ಸಂದೇಶಗಳು ಬರುತ್ತೆ. ಸೊ ಇಂಥ ಸಂಘ ಸಂಸ್ಥೆಗಳಿಗೆ ಸಾಮಾಜಿಕ ಜಾಲತಾಣ ಎಷ್ಟರ ಮಟ್ಟಿಗೆ ಉಪಯೋಗಕಾರಿ ನಿಮ್ಮ ಪ್ರಕಾರ? ನಿಜವಾಗಿ ಇದು ಸಾಮಾಜಿಕ ಜಾಲತಾಣದಲ್ಲಿ ಇಂಥದ್ದೊಂದು ನಾವು ಇದನ್ನು ಹಾಕಿದರೆ ಅದು ಎಲ್ಲರಿಗೆ ಒಂದು ಉಪಯುಕ್ತ ಆಗ್ತದೆ. ಅಂದರೆ ಅದು ಎಲ್ಲ ನೋಡಿದರೆ ಈಗ ಎಲ್ಲ ಸಂಘ ಸಂಸ್ಥೆಗಳಿಗೆ ನಾವೊಂದು ಈಗ ರೀತಿ ಮಾಡ್ತಿದ್ದೇವೆ, ಅವರಿಗೂ ಒಂದು ಅದರಿಂದ ಅನುಭವ ಆಗ್ತದೆ. ಅಂದ್ರೆ 10 ವರ್ಷಗಳಿಂದ ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀರಾ. ಪ್ರತಿ ವರ್ಷ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ. ಮಧ್ಯದಲ್ಲಿ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಪ್ರತಿ ವರ್ಷ ಮುದ್ದು ಕೃಷ್ಣ ವೇಷ ಸ್ಪರ್ಧೆ ಮಾಡ್ತೇವೆ. ಅದು ಖಾಲಿ ಸ್ಥಳೀಯರಿಗೆ ಮಾತ್ರ ಅಲ್ಲ, ಫುಲ್ ಟೋಟಲ್ ಆಗಿ ಯಾರು ಸಹ ಭಾಗವಹಿಸಬಹುದು. ಅದು ವಿಭಾಗ ಬೇರೆ ಇರುತ್ತೆ. ಪ್ರತಿ ವರ್ಷ ಕರಂಬಳಿ ದೇವಸ್ಥಾನದಲ್ಲಿ ಮಾಡ್ಕೊಂಡ್ ಬರ್ತಾ ಇರ್ತೇವೆ ಮುದ್ದು ಕೃಷ್ಣ ವೇಷ ಸ್ಪರ್ಧೆ ಅಂತೇಳಿ. ಅದರೊಂದಿಗೆ ಅದು ಕೂಡ 11 ವರ್ಷ ಆಯ್ತು ಇದುವರೆಗೆ. 2 ವರ್ಷ ಒಂದು ಸಂಪನ್ಮೂಲ ಕ್ರೋಢೀಕರಣ ಅಂತೇಳಿ ನಮ್ಮ ಪರಂಪರೆ, ಹಳೆಯ ಪರಂಪರೆ. ಅಷ್ಟಮಿ ಬಂದ ಕೂಡಲೇ ಹುಲಿ ವೇಷ ನಾವೇ ಸಂಘದ ಮೆಂಬರ್ ಎಲ್ಲ ಸೇರ್ಕೊಂಡು ನಾವೇ ಹುಲಿ ವೇಷ ಒಂದು 2 ಸಲ ಹಾಕಿದ್ದೇವೆ. ಮುಂದೆ ಕೂಡ ಪರಿಸ್ಥಿತಿ ನೋಡ್ಕೊಂಡು ಸಂಘಕ್ಕೆ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಮತ್ತು ನಮ್ಮ ಸಂಸ್ಕೃತಿ ಉಳಿಸ್ಕೊಂಡು ಬರಬೇಕು ಅಂತ ಹೇಳಿ. ಅಂದ್ರೆ ಮಾಹಿತಿ ಕಾರ್ಯಕ್ರಮ ಅನ್ನುವಂಥದ್ದನ್ನ ಏನಾದ್ರು ಮಾಡಿದ್ದೀರಾ? ಅಂದ್ರೆ ಬೇರೆ ಬೇರೆ ಹಿಂದಿನ ಕಾಲದ ನಾವು ಜಂಟಿಯಾಗಿ ಸಮಗ್ರ ಕೃಷಿ ಬಗ್ಗೆ ಕೃಷಿಕ ಸಮಾಜದವರೊಟ್ಟಿಗೆ ಕರಂಬಳ್ಳಿ ವೆಂಕಟರಮಣ ದೇವಸ್ಥಾನದಲ್ಲಿ ಅವರು ಹಮ್ಮಿಕೊಂಡಾಗ ನಮ್ಮನ್ನು ಜಂಟಿಯಾಗಿ ಕೂಡ ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಸಮಗ್ರ ಕೃಷಿ, ಖಾಲಿ ಭತ್ತ ಮಾತ್ರ ಅಲ್ಲ, ಎಲ್ಲ ಕೃಷಿ, ತೋಟಗಾರಿಕೆ, ಟ್ಯಾರಿಸಿನಲ್ಲಿ ಮಾಡುವಂತಹ ಕೃಷಿ, ಎಲ್ಲ ಸಮಗ್ರ ಕೃಷಿಯ ಬಗ್ಗೆ ಮಾಹಿತಿ ಶಿಬಿರದಲ್ಲಿ 2-3 ವರ್ಷದಲ್ಲಿ ನಾವು ಅವರೊಂದಿಗೆ ಜಂಟಿಯಾಗಿ ಈಗಾಗಲೇ ಸಾಕಷ್ಟು ವಿಚಾರಗಳ ಕುರಿತು ನಾವು ಚರ್ಚೆಯನ್ನ ಮಾಡಿದ್ದೀವಿ. ಎಲ್ಲೋ ಒಂದು ಕಡೆ ಪ್ರಮುಖವಾಗಿದ್ದಂತಹ ಒಂದು ವಿಚಾರ ಕೃಷಿಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಸೊ ಈಗಾಗಲೇ ಹೇಳಿದ ಹಾಗೆ ಕೃಷಿಕರು ದೂರ ಹೋಗ್ತಾ ಇದ್ದಾರೆ, ಕೃಷಿ ಬೇಡ ಅಂತ ಸಾಕಷ್ಟು ತೊಂದರೆಯನ್ನ ಅನುಭವಿಸಿ ಈಗಾಗಲೇ ಉತ್ತರ ಕನ್ನಡ ಭಾಗಕ್ಕೆ ಬಂದಾಗ ಸಾಕಷ್ಟು ಜನ ರೈತರು ಆತ್ಮಹತ್ಯೆಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಕರ್ನಾಟಕಕ್ಕೆ ಇದು ದೊಡ್ಡ ಶಾಪ ಅಂತ ಹೇಳ್ಬೋದು, ರೈತರ ಆತ್ಮಹತ್ಯೆ ಪ್ರಕರಣ. ಇದನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಸಾಲ ಮನ್ನಾ ಯೋಜನೆ ಆಗಿರ್ಬೋದು, ಸೊ ಇನ್ನಿತರ ಯೋಜನೆಗಳನ್ನ ಸರ್ಕಾರ ಕೂಡ ಕೊಡ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ನನಗೆ ಕೃಷಿ ಬೇಡ, ಕೃಷಿಯನ್ನು ಇಷ್ಟು ವರ್ಷ ನಾನು ಮಾಡಿಕೊಂಡು ಬರ್ತಾ ಇದ್ದೆ, ಇನ್ನು ನನಗೆ ಬೇಡ ಅಂತ ಒಂದು ಮನಸ್ಥಿತಿಯನ್ನ ಹೊಂದಿರುವಂತ ಕೆಲವು ರೈತರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಕೃಷಿಕರಿಗೆ ಕೃಷಿ ಎನ್ನುವಂಥದ್ದು ಜೀವನ ಪದ್ಧತಿ ಹೊರತು ಅದು ಲಾಭ ನಷ್ಟದ ಲೆಕ್ಕಾಚಾರ ಅಲ್ಲ. ಯಾವಾಗ ಅದು ಲಾಭ ನಷ್ಟದ ಅಂದರೆ ವ್ಯಾವಹಾರಿಕವಾಗಿ ಕೃಷಿ ಸ್ಟಾರ್ಟ್ ಆಯಿತು, ಆವಾಗದಿಂದ ಕೃಷಿ ಅವನತಿಗೆ ಸಾಗಿತ್ತು. ಯಾಕಂದರೆ ಲೆಕ್ಕಾಚಾರ ಮಾಡಲಿಕ್ಕೆ ಹೋದರೆ ಕೃಷಿಯಲ್ಲಿ ಏನು ಲಾಭ ಇಲ್ಲ ಅಂತ ಹೇಳುವವರೇ ಹೆಚ್ಚು. ಆದರೆ ಕೃಷಿ ಅದು ಜೀವನ ಪದ್ಧತಿ ಆದ ಕಾರಣ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಕೃಷಿಯಲ್ಲಿ ಜಾನುವಾರುಗಳಿಂದ ಪಶು ಪಕ್ಷಿಗಳು ಎಲ್ಲರೂ ಕೂಡ ಆ ಒಂದು ಕೃಷಿಯ ಒಂದು ಫಲಾನುಭವಿಗಳು. ಆ ರೀತಿಯಾಗಿ ನಾವು ಖಾಲಿ ನಮ್ಮ ವೈಯಕ್ತಿಕ ಲೆಕ್ಕಾಚಾರ ಅಲ್ಲ, ನಾವು ಇಷ್ಟು ಖರ್ಚು ಮಾಡಿದ್ದೇವೆ ಅಷ್ಟು ನಮಗೆ ಬರಲಿಲ್ಲ, ಆ ಒಂದು ಲೆಕ್ಕಾಚಾರ ಅಲ್ಲ. ಕೃಷಿ ಎನ್ನುವಂಥದ್ದು ನಮ್ಮ ಹಳೆ ಕಾಲದಿಂದ ನಮ್ಮ ಜೀವನ ಪದ್ಧತಿ ಆದ ಕಾರಣ ಅದನ್ನು ನಾವು ಲಾಭ ನಷ್ಟದಕ್ಕೆ ಲೆಕ್ಕಾಚಾರ ಮಾಡದೆ ಅದನ್ನು ಮುಂದುವರಿಸಿಕೊಂಡು ಖಂಡಿತವಾಗಿ ನಾವು ಕೃಷಿಯಲ್ಲಿ ಮನಸ್ಪೂರ್ವಕವಾಗಿ ಸ್ಪಂದಿಸಿದರೆ ಮತ್ತು ಹವಾಮಾನ ವೈಪರೀತ್ಯದಿಂದಾಗಿ ಹೆಚ್ಚು ಕಮ್ಮಿ ಆಗ್ತದೆ. ಒಂದು ವರ್ಷ ಬಂದಂಥ ಬೆಳೆ ಇನ್ನೊಂದು ವರ್ಷ ಬರುವುದಿಲ್ಲ. ಆದರೆ ಅದನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು ಎನ್ನುವಂಥ ನಮ್ಮ ಒಂದು ಎಂದು ಹೇಳಿಕೆ ಬಯಸ್ತೇನೆ. ಗಿರಿಧರ್ ಅವರೇ, ನೀವು ಏನು ನಿಮ್ಮ ಒಂದು ಅಭಿಪ್ರಾಯ? ಯಾಕಂದ್ರೆ ಕೃಷಿಯನ್ನ ಮಾಡ್ತೀನಿ, ಕೃಷಿಯನ್ನ ನನ್ನ ಪೂರ್ಣ ಪ್ರಮಾಣದ ಒಂದು ಉದ್ಯಮವಾಗಿ ಪರಿವರ್ತನೆ ಮಾಡ್ತೀನಿ ಅಂತ ಸಾಕಷ್ಟು ಜನ ಯುವಕರು ಒಂದು ಉತ್ಸಾಹವನ್ನ ಹೊಂದಿರ್ತಾರೆ. ಆದ್ರೆ ಎಲ್ಲೋ ಒಂದು ಕಡೆ ಯಾಕೆ ಕೃಷಿಯನ್ನ ಮಾಡ್ತೀರಾ, ಈಗ ಕೃಷಿ ಅನ್ನುವಂಥದ್ದು ಕೂಡ ನಷ್ಟದ ಹಾದಿಯನ್ನ ಹಿಡಿತಾ ಇದೆ, ಸರಿಯಾದ ಒಂದು ವಾತಾವರಣ ಅನ್ನುವಂಥದ್ದು ಕಲ್ಪಿತವಾಗ್ತಾ ಇಲ್ಲ ಅನ್ನುವಂತಹ ಯುವಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಈಗಾಗಲೇ ಅದು ಕೃಷಿಯಲ್ಲಿ ಏನು ನಷ್ಟ ಲಾಭ ಏನೂ ಇಲ್ಲ, ಆದರೂ ಕೂಡ ಕೃಷಿ ಅಂದರೆ ಎಲ್ಲರಿಗೂ ಒಂದು ಉತ್ಸಾಹಿ ಆಗ್ತದೆ. ಅಂದರೆ ಯುವಕರಿಗೆ ಅದೊಂದು ಮುಂದಿನ ಒಂದು ಪೀಳಿಗೆಗೆ ಒಂದು ಪಾಠ ಆಗ್ತದೆ. ಅಂದರೆ ಅವರವರ ಮಕ್ಕಳಿಗೂ ಕೂಡ ಈ ರೀತಿಯ ಕೃಷಿಯನ್ನು ಅಳವಡಿಸ್ಬೋದು. ಮೊಟ್ಟ ಮೊದಲಾಗಿ ಮಧ್ಯವರ್ತಿಗಳ ಹಾವಳಿಯನ್ನು ಸ್ವಲ್ಪ ತಪ್ಪಿಸ್ಲಿಕ್ಕೆ ಸರ್ಕಾರ ಏನಾದರೂ ಕ್ರಮ ತಗೊಳ್ಬೇಕು. ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ರೈತ ಬೆಳೆದ ಫಲಕ್ಕೆ ಅವನಿಗೆ ಅದರ ಪೂರ್ಣ ಇದು ಸಿಗ್ತಾ ಇಲ್ಲ. ಮಧ್ಯವರ್ತಿಗಳ ಹಾವಳಿಯಿಂದಾಗಿ ಇವರು ತಕೊಂಡೋಗಿ ಮಧ್ಯವರ್ತಿ ಕೊಡಬೇಕು. ಇವರು 8 ರೂಪಾಯಿ
8 ರೂಪಾಯಿಯ ಬೆಳೆಯನ್ನು ಇವರು 4 ರೂಪಾಯಿ ಮಧ್ಯವರ್ತಿ ಕೊಡಬೇಕು. ಮಧ್ಯವರ್ತಿ ಅದನ್ನು 10-12 ರೂಪಾಯಿ ಮಾರ್ಕೆಟಿಗೆ ಹಾಕ್ತಿದ್ದಾರೆ. ಅಂತ ಒಂದು ಮಧ್ಯವರ್ತಿ ಹಾವಳಿಗಳನ್ನು ಸ್ವಲ್ಪ ಕಮ್ಮಿ ಮಾಡಿದರೆ ಇಂಥ ರೈತರು ಆತ್ಮಹತ್ಯೆ ಮಾಡ್ಕೊಳ್ಬೇಕಂತಲೇ ಇಲ್ಲ. ಅಂದ್ರೆ ಅವರು ಬೆಳೀತಾ ಇರ್ತಾರೆ, ಆ ಬೆಳೆದಕ್ಕೆ ಬೆಲೆ ಸಿಗ್ತದೆ, ಆದರೆ ಸಂಪೂರ್ಣವಾಗಿ ಅವರಿಗೆ ಸಿಗ್ತಾ ಇಲ್ಲ. ಅದೆಲ್ಲ ಮಧ್ಯದಲ್ಲಿ ಪೋಲಾಗ್ತಿದೆ ಅಂತೇಳಿ ನನ್ನ ಅನಿಸಿಕೆ. ಅದನ್ನಿದ್ರೆ ಈ ಕೃಷಿಯಲ್ಲಿ ಸಂಪೂರ್ಣವಾಗಿ ಹಳೆ ಕಾಲದ ಪದ್ಧತಿ ಪ್ರಕಾರ ಈಗ ಮನೆಯವರೆಲ್ಲ ಸೇರ್ಕೊಂಡು ಮಾಡಿದ್ರೆ ಕೃಷಿಯಲ್ಲಿ ನಷ್ಟ ಅಂತೂ ಇಲ್ಲ. ಹವಾಮಾನ ವೈಪರೀತ್ಯ ಇರ್ಬೋದು ಅಥವಾ ಒಂದೊಂದು ಸಲ ಬೇರೆ ಏನಾದರೂ ಕ್ರಿಮಿ ಕೀಟಗಳಿಂದ ಇರ್ಬೋದು, ಏನಾದರೂ ಒಂದು ಆಚೀಚೆ ಆಗ್ಬೋದು. ಆದರೆ ಪ್ರತಿ ವರ್ಷ ನೋಡ್ಕೊಂಡು ಹೋದ್ರೆ ಅದರಲ್ಲಿ ಏನು ನಷ್ಟ ಜಾಸ್ತಿ ಇಲ್ಲ, ಲಾಭ ಇದೆ. ಆದರೆ ಮುಂಚಿನ ಪದ್ಧತಿಗೆ ಒಂಚೂರು ಅಳವಡಿಸಿಕೊಂಡ್ರೆ ಬಾರಿ ಒಳ್ಳೆಯದು. ಎಸ್, ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ಒಂದು ಉತ್ತಮವಾದ ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ನೀಡಿದ್ದೀರಾ. ಕಡೆಯದಾಗಿ ಈಗ ನಮ್ಮ ಸಂಘ ಹೇಗೆ ಈಗ ಕೃಷಿಯನ್ನ ಮಾಡ್ತಾ ಇದೆ, ಹಾಗೆ ಇನ್ನು ಯಾವ ಸಂಘ ಎಲ್ಲ ಇದೆ, ಅದು ನಮ್ಮ ಸಂಘದ ಹಾಗೆ ಉದ್ದೇಶ ನಮ್ದು ಒಂದೇ. ಹೌದು, ಇದು ಮಾದರಿ ಯೋಜನೆ. ಇದನ್ನ ಬೇರೆ ಸಂಘದವರು ಕೂಡ ಆ ಸಂಘದವರು ಅಳವಡಿಸಿಕೊಂಡು ಅವರ ಒಂದು ಪರಿಸರದಲ್ಲಿ ಸಹ ಇದೇ ಕೆಲಸವನ್ನು ಮುಂದುವರಿಸಿಕೊಂಡ್ರೆ ಸಂಸ್ಕೃತಿ ಸಹ ಉಳಿತದೆ. ಜೀವನ ಮುಂಚಿನ ಏನಿದೆ ಆ ಸಂಸ್ಕೃತಿ ಸಹ ಬರ್ತಾ ಇರ್ತದೆ, ಪರಂಪರೆ ಒಂದು ಉಳಿತದೆ. ಹಿಂದಿನ ಕಾಲದಲ್ಲಿ ಅದೊಂದು ವೈಭವವೇ ಬೇರೆ ರೀತಿ ಇತ್ತು. ಒಂದು ಕೃಷಿಯನ್ನ ಮಾಡುವಂತದ್ದು ಸುಗ್ಗಿ ಆಗಿರ್ಬೋದು, ಅದಕ್ಕೆ ತನ್ನದೇ ಆದ ಒಂದು ವೈಶಿಷ್ಟ್ಯ ಇತ್ತು, ಹಬ್ಬದ ವಾತಾವರಣದ ತರ ಇತ್ತು. ಮುಂದಕ್ಕೂ ಕೂಡ ಅದೇ ಒಂದು ಪದ್ಧತಿ ಅನ್ನುವಂಥದ್ದು ನಡಿಬೇಕು, ಕೇವಲ ವ್ಯವಹಾರಕ್ಕೆ ಮಾತ್ರ ಸೀಮಿತವಾಗಬಾರ್ದು ಅನ್ನುವಂಥ ನಿಮ್ಮ ಒಂದು ಉದ್ದೇಶ ಏನಿದೆ, ಇದು ಜನರಿಗೆ ಪೂರಕವಾಗಲಿ, ನಿಮ್ಮ ಒಂದು ಸಂದೇಶ ಏನಿದೆ ಪ್ರತಿ ಒಂದು ಕೃಷಿಕರಿಗೂ ಕೂಡ ಮಾದರಿಯಾಗಲಿ, ತಲುಪುವಂಥದ್ದಾಗಲಿ ಅನ್ನುವಂಥದ್ದು ನಮ್ಮದು ಕೂಡ ಒಂದು ಆಶಯ. ಇಷ್ಟೊಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಈಗಾಗಲೇ ಹೇಳಿದ ಹಾಗೆ ಕೃಷಿ ಅನ್ನುವಂಥದ್ದು ಏನು ಈಗಿನ ಕಾಲದಲ್ಲಿ ಮಾಯವಾಗ್ತಾ ಇದೆ ಅಂತಲೇ ಹೇಳ್ಬೋದು. ದೂರ ಹೋಗ್ತಾ ಇದ್ದಾರೆ ಕೆಲವರು ಕೃಷಿ ಬೇಡ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಇದನ್ನು ಉಳಿಸುವಂಥ ನಿಟ್ಟಿನಲ್ಲಿ, ಬೆಳೆಸುವಂಥ ನಿಟ್ಟಿನಲ್ಲಿ ಈಗಾಗಲೇ ಬಂದಿದ್ದಂಥ ನಮ್ಮ ಅತಿಥಿಗಳು ಕಾರ್ಯಕ್ರಮವನ್ನು ಯೋಜನೆ ಮಾಡಿಕೊಂಡಿರುವಂಥದ್ದು ಪಾಳು ಬಿದ್ದಿರುವಂತಹ ಒಂದು ಭೂಮಿಯನ್ನು ಮತ್ತೆ ಉಪಯೋಗ ಮಾಡಿ ಕೃಷಿಯನ್ನು ಮಾಡುವ ಮೂಲಕ ಉತ್ತೇಜನವನ್ನು ನೀಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೇವಲ ಇದು ನಮ್ಮ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಬಾರದು ಅನ್ನುವಂಥ ಒಂದು ಉತ್ತಮವಾದ ಸಂದೇಶವನ್ನು ನೀಡಿದ್ದಾರೆ. ಇನ್ನು ಮುಂದಕ್ಕೂ ಕೂಡ ಇದನ್ನು ಮಾದರಿಯಾಗಿಟ್ಟುಕೊಂಡು ಜನರು ಮುಂದೆ ಬರಬೇಕು. ಈ ರೀತಿ ಪಾಳು ಬಿದ್ದಿರುವಂಥ ಕೃಷಿಯ ಭೂಮಿ ಏನಿದೆ ಇದನ್ನು ಉಪಯೋಗ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೂಡ ನೀಡಿದ್ದಾರೆ, ಸಂದೇಶವನ್ನು ಕೂಡ ರವಾನಿಸಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷಿಯನ್ನು ನಂಬಿದ್ದಂಥ ರೈತರು ಕೂಡ ಮುಂದಿನ ದಿವಸಗಳಲ್ಲಿ ಎಂಥದೇ ಕಷ್ಟಗಳು ಬಂದಿದ್ದರೂ ಕೂಡ ಸರ್ಕಾರ ಕೂಡ ಇವರ ಈ ಒಂದು ಕಷ್ಟವನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕು. ಉತ್ತೇಜನವನ್ನು ನೀಡುವಂಥ ನಿಟ್ಟಿನಲ್ಲಿ ಇನ್ನಷ್ಟು ಉತ್ತಮವಾದ ಯೋಜನೆಗಳನ್ನು ಜಾರಿಗೆ ತರಬೇಕಾಗಿರುವಂಥದ್ದು ಕೂಡ ಅಗತ್ಯವಾಗಿದೆ. ಸೊ ಇದಾಗಿರುತ್ತೆ ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.